ಉದ್ಘಾಟನಾ ಸಮಯದಲ್ಲಿ ನಾವೀಗ ಎಲ್ಲರೂ ಆಗಿದ್ದೇವೆ. ಇಂದಿನ ಸಮಾರಂಭದ ಉದ್ಘಾಟಕರಾಗಿರುವವರು ಹಿರಿಯ ಸಾಹಿತಿಗಳಾದಂತಹ ಮಧು ಪ್ರಪಂಚ ಪತ್ರಿಕೆಯ ಸಂಪಾದಕರು ಆಗಿರುವಂತಹ ಹಿರಿಯ ಸಾಹಿತಿಗಳಾದ ನಾರಾಯಣ್ ರೈ ಕುಕ್ಕುವಳ್ಳಿ. ತಮಗೆ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವವರು ನಮ್ಮ ಪುತ್ತೂರಿನ ಮಾಜಿ ಶಾಸಕರಾದಂತಹ ಶ್ರೀಯುತ ಸಂಜೀವ ಮಠಂದೂರು. ತಾವು ವೇದಿಕೆಯಲ್ಲಿ ಅಧ್ಯಕ್ಷತೆಯ ಪೀಠವನ್ನು ಅಲಂಕರಿಸಬೇಕಾಗಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಮಾರಂಭದ ಈ ವೇದಿಕೆಯಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ನ ಶಿಕ್ಷಕ ಸಿಬ್ಬಂದಿಗಳಾದಂತಹ ಶ್ರೀಮತಿ ಹೇಮಲತಾ ಗೋಕುಲ್ನಾಥ್, ಪ್ರಾಂಶುಪಾಲರು, ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಇವರು ಕೂಡ ವೇದಿಕೆಯಲ್ಲಿ ಆಸೀನರಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಪ್ರಮೀಳಾ ಎನ್ ಡಿ, ಮುಖ್ಯ ಶಿಕ್ಷಕರು, ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ತಾವು ಜೊತೆಯಾಗಬೇಕಾಗಿ ಕಳಕಳಿಯ ವಿನಂತಿ. ಶ್ರೀಮತಿ ಮಾಧವಿ, ಲೆಕ್ಕಶಾಸ್ತ್ರ ಉಪನ್ಯಾಸಕಿ, ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು. ಅದೇ ರೀತಿ ಕುಮಾರಿ ಸುಮಿತ್ರಾ, ರಾಜ್ಯಶಾಸ್ತ್ರ ಉಪನ್ಯಾಸಕಿ, ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು. ಆದಷ್ಟು ಬೇಗನೆ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಿಕೊಳ್ಬೇಕು ತಾವುಗಳು. ಕುಮಾರಿ ಮಧುಶ್ರೀ, ಗಣಿತಶಾಸ್ತ್ರ ಉಪನ್ಯಾಸಕಿ, ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು. ವೇದಿಕೆಯಲ್ಲಿ ಆಸೀನರಾಗಿರುವ ಅಧ್ಯಕ್ಷರು, ಉದ್ಘಾಟಕರು, ಸಂಸ್ಥಾಪಕರು ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ, ನಿಮಗೆ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಿಮಗೆ ನಿಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಸಂಸ್ಥಾಪಕರು ಇದೀಗ ತಮಗೆ ಹೂವನ್ನು ನೀಡಿ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ದಯವಿಟ್ಟು ಗೋಕುಲ್ನಾಥ್ ಪಿ ವಿ, ಸಂಸ್ಥಾಪಕರು, ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು, ಇವರು ಉದ್ಘಾಟಕರಾದಂತಹ ನಾರಾಯಣ್ ರೈ ಕುಕ್ಕುವಳ್ಳಿ ತಮಗೆ ಈ ಸಮಾರಂಭಕ್ಕೆ ಔಪಚಾರಿಕವಾಗಿ ಪುಷ್ಪವನ್ನು ನೀಡುವುದರ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರು, ಇವರಿಗೂ ಕೂಡ ಪುಷ್ಪವನ್ನು ನೀಡುವ ಮುಖಾಂತರ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಿಮ್ಮ ಇಬ್ಬರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದೆ ಎನ್ನುವುದಕ್ಕೆ ನಮಗೆ ಅತೀವ ಸಂತಸವಿದೆ. ನಿಮ್ಮ ಉಪಸ್ಥಿತಿಯಿಂದ ಈ ಸಮಾರಂಭವು ಕಳೆಗಟ್ಟಿದೆ. ಇದೀಗ ಎಲ್ಲ ಸಮಾರಂಭಗಳಿಗೂ ಯಾವುದೇ ಒಂದು ಹುಲುಕಡ್ಡಿಯು ಅಲುಗಾಡಬೇಕಾದರೂ ಆ ದೈವದೇವರ ಕೃಪೆ ಬಹಳ ಅಗತ್ಯ. ಸಮಾರಂಭವು ನಿರಾತಂಕವಾಗಿ ಅಡ್ಡಿ ಆತಂಕಗಳಿಲ್ಲದೆ ನಡೆಯಲಿ ಎನ್ನುತ್ತಾ ದೇವರನ್ನು ಪ್ರಾರ್ಥಿಸುತ್ತಾ ನಮ್ಮ ಈ ಸಮಾರಂಭಕ್ಕೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಡಲು ಬರಲಿದ್ದಾರೆ ಪ್ರಗತಿ ಸ್ಟಡಿ ಸೆಂಟರ್ನ ಉಪನ್ಯಾಸಕರಾದಂತಹ ಶ್ರೀಮತಿ ಮಾಧವಿ ಮತ್ತು ಕುಮಾರಿ ಮಧುಶ್ರೀ. ಇವರು ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ವಸಿಷ್ಠ ವಾಮದೇವಾದಿವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯನಾಟಕಾದಿಪ್ರಿಯಂ ಮಹಾಕಾವ್ಯನಾಟಕಾದಿಪ್ರಿಯಂ ಶಿಖವಾಹನಮೋದಕಾಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ. ಸುಶ್ರಾವ್ಯವಾಗಿ ಪ್ರಾರ್ಥಿಸಿದಂತಹ ಶ್ರೀಮತಿ ಮಾಧವಿ ಮತ್ತು ಕುಮಾರಿ ಮಧುಶ್ರೀ, ನಿಮಗೆ ಧನ್ಯವಾದಗಳು. ಉದ್ಘಾಟನೆ ಒಂದು ರಶ್ಮಿ,
ಅದು ಜ್ಞಾನ, ಶಕ್ತಿ ಮತ್ತು ಸಂಸ್ಕೃತಿಯ ಬೆಳಕಿಗೆ ದಾರಿ ತೆರೆದುಕೊಡುತ್ತದೆ. ಕಾರ್ಯಕ್ರಮದ ಆರಂಭವೆಂದರೆ ಕನಸುಗಳ ಮೆಟ್ಟಿಲ ಮೇಲೆ ಮೊಟ್ಟ ಮೊದಲ ಹೆಜ್ಜೆ. ಕಾರ್ಯಕ್ರಮವನ್ನು ಆರಂಭಿಸುವುದ ಮೊದಲು ಕಾರ್ಯಕ್ರಮವನ್ನು ಉದ್ಘಾಟಿಸುವುದು ಔಪಚಾರಿಕವಾದಂಥದ್ದು. ಈ ಸಮಾರಂಭಕ್ಕೆ ನಾವು ಮುಂದಡಿ ಇಡ್ತಾ ಇದ್ದೇವೆ. ಹಿರಿಯ ಸಾಹಿತಿಗಳಾದಂತಹ ನಾರಾಯಣ್ ರೈ ಕುಕ್ಕುವಳ್ಳಿಯವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷರು ಜೊತೆ ಸೇರಬೇಕಾಗಿ ಭಿನ್ನಹ. ಒಂದು ದೀಪದಿಂದ ಇನ್ನೊಂದು ದೀಪ ಹಚ್ಚಿದರೆ ಬೆಳಕು ಕಡಿಮೆ ಆಗದು, ಜ್ಞಾನವು ಹೆಚ್ಚಾಗುತ್ತಾ ಹೋಗುವುದು. ಅರಳಿದ ದೀಪ ಕೇವಲ ಬೆಳಕಲ್ಲ, ಅದು ಆಶಯದ ಸಂಕೇತ. ದೀಪ ಪ್ರಜ್ವಲನೆ ಕೇವಲ ವಿಧಿಯಲ್ಲ, ಅದು ವಿಜ್ಞಾನ, ಸಂಸ್ಕೃತಿ, ಶ್ರದ್ಧೆಯ ಸಮಾಗಮ. ಈ ಸಮಾರಂಭಕ್ಕೆ ಶುಭವನ್ನು ಕೋರುತ್ತಾ ಹಿರಿಯರ ಆಶೀರ್ವಾದ ಎಂಬಂತೆ ಉರಿಯುತ್ತಿರುವಂತಹ ಈ ದೀಪದ ಬೆಳಕು ಈ ಸಮಾರಂಭದ ಕಳೆಯನ್ನು ಇನ್ನಷ್ಟು ಹೆಚ್ಚಿಸಲಿ ಎಂಬ ಆಶಯದೊಂದಿಗೆ ಸ್ಥಾಪಕಾಧ್ಯಕ್ಷರಾದಂತಹ ಗೋಕುಲ್ನಾಥ್ ಅವರು ಕೂಡ ದೀಪವನ್ನು ಪ್ರಜ್ವಲಿಸ್ತಾ ಇದ್ದಾರೆ. ಪ್ರಾಂಶುಪಾಲರು ಅದೇ ರೀತಿ ಸಿಬ್ಬಂದಿ ವರ್ಗದವರು ಕೈ ಸೇರಿಸಿ ಈ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಚಪ್ಪಾಳೆಯ ಮುಖಾಂತರ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಹಿರಿಯ ಸಾಹಿತಿಗಳಾದ ನಾರಾಯಣ್ ರೈ ಕುಕ್ಕುವಳ್ಳಿ ಮತ್ತು ಸಭಾಧ್ಯಕ್ಷರಿಗೂ ಇತರ ಶಿಕ್ಷಕ ವೃಂದದವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಹಿರಿಯ ಸಾಹಿತಿಗಳು ನಾರಾಯಣ್ ರೈ ಕುಕ್ಕುವಳ್ಳಿ ಅವರಿಂದ ಉದ್ಘಾಟನಾ ನುಡಿಗಳು. ಮಾಂತೆರೆಗಳ ಬೊಲ್ಪುದ ಎಡ್ಡೆಪ್ಪನ ಬಯಕೊಂಡು ನಮ್ಮನ ಸೀಮೆದೆ ದೇವರಾಯನ ಮಹಾಲಿಂಗೇಶ್ವರನ ನೆನೆತೊಂದು ಅಪ್ಪೆ ಬಲ್ನಾಳ್ದ ಉಳ್ಳಾಳ್ದಿನ ಮನವರಿಕೆ ಮಲ್ತೊಂದು ನಮ್ಮನ ಮಾತ ಕಜ್ಜೋಗಳ ಒಂಜಿ ಗೇಳ್ಮೆದ ತುಡರಾದ ನಮ್ಮನ್ನು ನಡಪವನಾರು ಮಹಾಗಣಪತಿ ದೇವೇರು ಅಂಚಿನ ಪವಿತ್ರವಾಯಿನ ಕ್ಷೇತ್ರಡು ಪಟ್ಟಿ ವಿನಾಯಕ ಈ ಒಂಜಿ ಕ್ಷೇತ್ರ ನಮ್ಮ ಇನ್ನು ಉಳ್ಳ ನಮ್ಮನ ಕ್ಷೇತ್ರದ ನಾಯಕರಾದ ಅವೇತೋ ಕೆಲಸ ಕಾರ್ಯಗೂ ಎಂಬು ಕೊರ್ನಾರು ಇನ್ನಿಲ್ಲ ಅವೇ ಒಂಜಿ ಉಲ್ಲೇಸುಡಿ ಪುನರಂಚರ ನಮ್ಮನ ಶ್ರೀ ಸಂಜೀವ ಮಠಂದೂರು ಆರ್ಯನ ಜನವರಿಕೆ ಮಲ್ತೊಂದು ಇನ್ನು ಈ ಒಂಜಿ ಕಾರ್ಯಕ್ರಮ ಈ ಲೇಸು ಭಾರಿ ಒಂಜಿ ಪೊರ್ಲು ಪೊಳ್ಳಿಗೇಡು ಈ ಜಾಗೇಡು ಸೇರೋಡು ಅಂಚನೆ ನಮ್ಮ ಜೋಕ್ಲಿಗೆ ಒಂಜಿ ನಮ್ಮ ಸಂಸ್ಕೃತಿದ ತಿಳುವಳಿಕೆ ಬರೋಡು ಅನ್ಪನೆಲಿಟ್ಟು ನಮ್ಮನ ಪ್ರಗತಿ ಸ್ಟಡಿ ಸೆಂಟರ್ 14 ವರ್ಷದಿಂಚ ಮಲ್ಪಡಂಚಿನ ಕೆಲಸ ಕಾರ್ಯಡು ಒಂದೊಂಜಿ ತಿಲಕಪ್ರಾಯವಾಯಿನಂಚಿನ ಕಾರ್ಯ ಕೆಸರಡು ಹೊಸರು ಬನಪಣ ಕಾರ್ಯಕ್ರಮವನ್ನು ಜೋಡಣೆ ಮಾಡ್ತದ್ದು ನಮ್ಮನ್ನು ಮಾತ ಇನಿ ಮುಲ್ಪ ಸೇರಾದು ಈ ಒಂಜಿ ಕಾರ್ಯಕ್ರಮಗೂ ಚಾಲನೆ ಕೊರ್ನಾರು ಈ ಪ್ರಗತಿ ಸ್ಟಡಿ ಸೆಂಟರ್ದ ಗುರುಕಾರರು ನಮ್ಮನ್ನು ಮಾತ ಅಭಿನಂದನೆಗೆ ಪಾತ್ರರಾಯಿನಂಚಿನ ಶ್ರೀ ಗೋಕುಲ್ನಾಥ್ PV ಆರು ಗುರುಗಳು ಅಂಚನೆ ಪ್ರಾಂಶುಪಾಲರು ಶ್ರೀಮತಿ ಹೇಮಲತಾ ಗೋಕುಲ್ನಾಥ್ ಮೇಡಮ್, ಪ್ರಮೀಳಾ ಮೇಡಮ್ ಅಂಚನೆ ಮಾತ ನಮ್ಮನ ಉಪನ್ಯಾಸಕ ವರ್ಗದಗಳು ಇನಿ ನಮ್ಮನ ಈ ಒಂಜಿ ಮಂಟಮೇಡು ಚಾವಡಿಡು ಸೇರಿದಿನ ಮಾಂತ ನಮ್ಮ ಜೋಕುಳು ಈ ದೇಶದ ಭವಿಷ್ಯ ಬಂಡ ನಮ್ಮನ ಜೋಕುಳು ನಮ್ಮ ಜವಣಿರು ಆಗಲು ಮನಸ್ಸು ಮಾಡ್ತಂಡ ವಾ ಕೆಲಸ ಕಾರ್ಯವನ್ನು ಮಲ್ಪಿರ ಸಾಧ್ಯತೆ ಉಂಡು ಅನ್ಪಡೇನು ತೋಜಾದು ಕೊರ್ಪುಣಂಚಿನ ನೆಲೆಟ್ಟು ನಿಗಲು ಮಾತ ನಮ್ಮನ ಈ ಪರಿಸರದ ಜನಕುಲನೊಟ್ಟಿಗೆ ನಮ್ಮ ಜೋಕುಳು ಸೇರಿನಂಚಿನ ಸಂದರ್ಭಗಳು ಭಾರಿ ಸಂತೋಷ ಆಪಣ ದಾನೆ ಬಂಡ ನಮ್ಮನ ಹಿರಿಯಾಕಳು ಎಂಚ ಜೀವನ ಮಾಡ್ತೀರಿ ಬದುಕೊಂಡು ಬತ್ತೀರಿ ಅನ್ಪಡೇನು ಈ ಪರಿಸರನ ತುಣ ಗೊತ್ತಾವಣ ಒಂಜಿ ಕಾಲಡು ಕಂಡೋ ಪುಣಿ ತೋಡು ತಾರೆ ಬಾರೆ ಕಂಗು ಇಂಚಿನ ಮಾತ ಅಂಚನೆ ಇನ್ನಿ ತಮಲ್ಪ ನಮ್ಮನ ಈ ಮಂಟಮೇಡು ನುಗ ನಾಯಿರು ಈ ದೀಪ ಬೊಲ್ಪು ಒಂದು ಮಾತ ತೋಣಗ ಇಂಚ ತೋಜನ ಬಂಡ ನಮ್ಮ ಹಿರಿಯಾಕಳು ಅವೇ ಒಂಜಿ ಭಕ್ತಿ ಶಕ್ತಿ ಶ್ರದ್ಧೆಡು ನಮ್ಮ ನಡಪಾಯಿನಂಚನ ಅಪಗ ಬರೀ ಗಂಜಿ ತಿನ್ನಲ್ಲ ಗಂಜಿಡು ಒಂಜಿ ರೀತಿದ ಆರೋಗ್ಯದ ಮಲ್ಲ ಸತ್ವ ಐತನು ನಮ್ಮನ ಪ್ರತಿ ಒಂಜಿ ದೈ ಬೂರು ಬೇರೆಡು ಮರ್ದೀತನು ಆ ಒಂಜಿ ಹಿನ್ನೆಲೆಡು ನಮ್ಮ ವರ್ಷದ ಪ್ರತಿ ತಿಂಗಳ ಬೇತೆ ಬೇತೆ ಕಜ್ಜಲನ್ನು ಮಲ್ಪುವ ಇನಿ ಆಷಾಢ ಆಟಿ ತಿಂಗಳು ನಮ್ಮ ಪಣಪ ಆಟಿದ ಕಾರ್ಯಕ್ರಮಗಳು ಬೇತೆ ಬೇತೆ
ಕಾರ್ಯಕ್ರಮ ಲೇಸ್ನ ನಡಪಾಪ ಆ ಆಟದ ಕಾರ್ಯಕ್ರಮದ ಪಿರವುಡು ಇಂಚಿನಗೊಂಡು ಬಂಡ ನಮ್ಮ ಹಿರಿಯಾಕಳು ಎಂಚ ನಡತು ಬತ್ತೀರು ಆಗಲು ಆ ರೀತಿಡು ಆ ಬೆನ್ನಿ ಬೇಸಾಯ ಮಾಡ್ತೀರು ಬೊಕ್ಕ ಐದು ಬುಕ್ಕಾಗಲು ಎಂಚ ತನ್ನ ದಿನಗಳನ್ನು ಕಳೆಯರು ಮಲ್ಪಣೆಯನ್ನು ತೂಪಣಂಚಿನ ನೆನಪು ಮಲ್ಪಣಂಚಿನ ಮನವರಿಕೆ ಮಲ್ಪಣಂಚಿನ ತಿಂಗಳು ಎಂದು ಆಟಿ ತಿಂಗಳು ಆಷಾಢ ತಿಂಗಳು ಆ ತಿಂಗಳದ ಒಟ್ಟಿಗೆ ಇನಿ ಇತ್ತೆ ಕೆಲವು ವರ್ಷದ ಇಂಚಿ ಈ ಕೆಸರು ಗೊಬ್ಬು ಕಸರತ್ತು ಮನ್ಪಣ ಅಂತ ನಮ್ಮ ಕೇಳೋಂತಲ್ಲ ಕೆಲವು ಬೇತೆ ಬೇತೆ ಪುದರ್ಲು ಐಟ್ ನಮ್ಮನ ಪ್ರಗತಿ ಸ್ಟಡಿ ಈ ಒಂಜಿ ಇನ್ನೇನು ವಿದ್ಯಾಲಯ ಬನ್ಪೆ ಕೇವಲ ಒಂಜಿ ಸಂಸ್ಥೆ ಮಾತ್ರ ಆತು ಇನಿ ಬೇತೆ ಬೇತೆ ನಮ್ಮ ನಾಡದ ನಮ್ಮನ ಕರ್ನಾಟಕ ರಾಜ್ಯದ ಮೂಲೆ ಹಿಡಿದು ಬರ್ಪಣಂಚಿನ ಜೋಕುಳು ಇನಿ ಬತ್ತದ ಮುಲ್ಪ ಒಂಜಿ ಎಡ್ಡೆ ಸಾಧನೆ ಮಾಡ್ತಾ ಪೋಪೇರು ಬಂಡ ಅವು ಈ ನಮ್ಮ ಪುತ್ತೂರದ ಒಂಜಿ ಮಹಿಮೆ ಐನು ಮಲ್ತುಕೊರ್ನಾರು ಗೋಕುಲನಾಥ್ ಬುಕ್ಕ ಆರ್ನ ಪೂರ ಬಳಗ ಆ ಲೆಕ್ಕೋಡು ಆ ಜೋಕುಳಿಗೆ ನಮ್ಮನ ಸಂಸ್ಕೃತಿದ ಒಂಜಿ ಪೊಲಬುನು ಕೋರೋಡು ವನಪಣೆಯಲ್ಲಿಟ್ಟು ಈ ಒಂಜಿ ಕೆಸರುಡು ಒಸರು ವನಪಡ ಒಂಜಿ ಪುದರನ್ನು ಮಲ್ತನವು ಆಯ್ಕೆ ಮಲ್ತನವು ಬಾರಿ ಅಡ್ಡೆ ಒಂಜಿ ಸತ್ವದ ಪುದರ್ ಇನ್ನು ಕೆಸರು ಬಂಡದಾಯ್ದ ಇನ್ನು ಒಸರು ಬಂಡದಾಯ್ದ ಬಂಡ ಯಾನ ಮಲ್ಲ ವಿವರವಾದ ಪನ್ಪೂಜಿ ಕೆಸರಡಿ ನಮ್ಮ ಬದುಕು ಉಂಡು ಕೆಸರಡಿ ನಮ್ಮನ ಉಸುಲು ಉಂಡು ಕೆಸರಡಿ ನಮ್ಮನ ಸರ್ವ ಸಂಪತ್ತು ಶಕ್ತಿ ಉಂಡು ಐಟು ಒಸರು ಉಂಡು ಬಂಡ ಒಂಜಿ ಕಾಲಡು ಈ ಪಗ್ಗು ಸುಗ್ಗಿ ಪಗ್ಗು ಬೇಷ ಕಾರ್ತಲ ಆಟಿ ಸೋಣ ನಿರ್ನಾಲು ಬಂತೇಳಿ ಜಾರ್ದೆ ಪೆರಾಡ್ದೆ ಪೊಣ್ಣಿ ಇಂಚ ಮಾತ್ರ ನಮ್ಮ ತುಳು ತಿಂಗಳು ನೆನವರಿಕೆ ಮಲ್ಪ ಪ್ರತಿ ತಿಂಗಳ ಎನ್ನ ಬಾಲ್ಯೋಡು ಈ ನೀರಿಗೊಂಜಿ ಕೊರತೆ ಬತ್ತನ ಇದ್ದಿ ದಾಯಪಂಡ ಮಾತ ಕಡೆಟ್ಲ ಈ ಕಂಡೋ ತೋಡುಲು ಈ ತೋಟ ಐನ್ ತೂಣಗಿನಿ ಬಲ್ನಾಡದ ಈ ಒಂಜಿ ಪವಿತ್ರವಾದ ಕ್ಷೇತ್ರ ನಿನ್ನ ತೂಣಗ ಆ ಒಂಜಿ ತಾರೆ ಬಾರೆ ಕಂಗನು ತೂಣಗ ಮರಳು ಆಪುಡು ಮನಸ್ಸು ಮರಳು ಪಂಡ ಇರ್ಮೆನೆ ಆಪುಡು ಅನ್ಪನಮ್ಮ ಅವು ಆವಡು ಅಂಡ ನಮ್ಮ ಮಣ್ಣನ್ನು ತೋಡು ಆ ಕೆಸರಿಗೆ ಜಪ್ಪೋಡು ಆ ಕೆಸರು ನಮ್ಮ ಮೆತ್ತೊಂಡ ಆ ಕೆಸರಡು ಒಂಜಿ ಒಸರು ಉಂಡು ಒಂದು ಇನಿ ಭೂಮಿ ಇಡು ಒಸರು ಬಂಡ ಆ ನೀರು ಬರ್ಪಣಂಚಿನ ಒಂಜಿ ಸೆಲೆ ಬಣಪನಮ್ಮ ಅವು ಇಪ್ಪೋಡು ಅಂಡ ಆ ಮಣ್ಣು ಆ ಭೂಮಿ ಭಾರಿ ಮುಖ್ಯ ಆ ಹಿನ್ನೆಲೆಡು ಕೆಸರಡು ಒಸರು ಬರ್ಪಣ ಪಂಡ ಮೂಲ ಬರ್ಪಣಂಚಿನ ರೀತಿಡು ಈ ಕಾರ್ಯಕ್ರಮವನ್ನು ಜೋಡಣೆ ಮಾಡ್ತಾನಂಚಿನ ನಮ್ಮನ ಪ್ರಗತಿ ಸ್ಟಡಿ ಸೆಂಟರ್ದ ಈ ಸಂಸ್ಥೆಗೆ ಯಾನು ಭಾರಿ ಉಡಲ್ದ ಸ್ವಲ್ಪ ಸಂದಾಪೆ ಅಂಚನೆ ಮಾತ ಜೋಕುಳು ನಿಗ್ಲು ಇನಿ ಕಾಲ ಬದಲಾತ ನಮ್ಮ ಪರಪಣತ್ತೆ ಕಾಲ ನಂಗೆ ಅನುಕೂಲವಾದೇ ಉಂಡು ಆ ಹಿನ್ನೆಲೆಡು ನಮ್ಮ ದಾಣಲ್ ಪಡ್ಕೊಂಡ ಈ ನಮ್ಮ ಸಂಸ್ಕೃತಿ ತುಳು ನಮ್ಮ ಪೂರಾ ಭಾಷೆಲ್ಲ ಆ ತುಳು ಕನ್ನಡ ತಮಿಳು ತೆಲುಗು ಅವೇ ಭಾಷೆ ಐತಲ್ಲ ಸಂಸ್ಕೃತ ಅನ್ಪಣವು ಅವು ತಾಯಿ ಭಾಷೆ ಆ ರೀತಿಡು ಪೂರಾ ಭಾಷೆ ಇಟ್ಲ ನಮ್ಮ ಒಂಜಿ ರೀತಿ ಒಂಜಿ ಜ್ಞಾನವನ್ನು ಗೇನನ್ನು ಪಡೆಯೊಂದು ನಮ್ಮ ದಾನ ಮಲ್ಪಡ್ಬಂಡ ನಮ್ಮನ್ನು ಬದುಕು ನಮ್ಮ ತೆರೆಯೋನೋಡು ನಮ್ಮ ಹಿರಿಯಾಗಲಿ ಎಂಚ ನಮ್ಮನ್ನು ಈಡೆಮುಟ್ಟ ಎತ್ತಾದೇರು ಬನ್ಪುಣ ನಮ್ಮ ತೆರಿಪುಣ ಎಂಚಿನ ಒಂಜಿ ಲೇಸೇ ಈ ಒಂಜಿ ಕೆಸರಡು ಒಸರು ಬನ್ಪುಣಂಚಿನ ಲೇಸು ಅಂಚಾದ ಮಹಾಂತರಿಗಳ ಆಯುರಾರೋಗ್ಯ ಭಾಗ್ಯ ನಮ್ಮ ಪ್ರತಿ ಕ್ಷಣ ಈ ಕ್ಷಣ ನಮ್ಮವು ನಮ್ಮ ಏತು ದಿನ ನನ್ನ ಏತು ದಿನ ನೋಡ್ಪುಣ ಬಗ್ಗೆ ಎತ್ತು ಈ ಕ್ಷಣ ಈ ಬಲ್ನಾಡದ ಈ ಬಟ್ಟಿ ವಿನಾಯಕ ದೇವಸ್ಥಾನೋಡು ನಮ್ಮ ಇಪ್ಪುಣಂಚಿನ ಈ ಕ್ಷಣವೇ ನಮ್ಮನ ಪವಿತ್ರವಾಯಿನ ಕ್ಷಣ ನಮ್ಮ ಇನ್ನು ಈ ವೇದಿಕೆ ಮಾತು ಸಾಕ್ಷ್ಯಾಪಣವು ನಿಗಲು ಮಾತ ಬಟ್ಟಿ ಸೇರುಣವೇ ನಮ್ಮ ಕ್ಷಣ ಅಂತ ಪಂಡೊಂದು ಬದುಕಡು ನೋದು ಬೇರಿನ ತೂದು ದಾಯಿಗೆ ಕೊರಗುವ ಪಣಿ ಈ ಮೂಲು ಬದುಕೊಂಜಿ ಕತ್ತಲೆ ಎನ್ನಡಿ ಇಲ್ಲ ಏನದು ಬಲ್ಪುಡು ಬದುಕಿನ ತೂಲ ನಮ್ಮ ಹಿರಿಯಾಗಲು ಪಣ್ತೀರು ನಮ್ಮ ಬದುಕಡು ಬೊಲ್ಪ ಲಕ್ಕಣಗೇ ನಂಗೆ ಬೇನೆ ಬೇಸರ ಆಪೂಜಿ ಒಂದು ಬೇನೆ ಇಂಚ ಮನಪುಡಿ ನಮ್ಮ ಗೆರೆಪಂತೆ ಏನೋದ ಬೊಲ್ಪುಡು ನಮ್ಮ ಬದುಕಿನ ತುಂಡ ಈ ಪರಿಸರನ ತುಂಡ ಗೊತ್ತಾಪುಂಡು ಇನ್ನು ನಮ್ಮ ಪತ್ತೂರುಗಳ ಒಂಜಿ ಮಾದರಿಯಾಯಿನ ಕ್ಷೇತ್ರವಾದ ಉಂಡು ಬಂಡ ದಾನೆ ಪಂಡ ಆಯ್ಕೆ ಮೂಲವಾಯಿನ ಕಾರಣ ನಮ್ಮ ಗುರು ಹಿರಿಯಾಕಲು ನಮ್ಮನ್ನು ಕೈಪತ್ತು ನಡಪಾಯಿನಂಚಿನ ಆ ಒಂಜಿ ಗೇನದ ನುಡಿ ಕೊರ್ನಂಚಿನ ಶಿಕ್ಷಣ ಕೊರ್ನಿಡ್ದವರ ನಮ್ಮ ಇನಿ ಈ ರೀತಿ ಕೂಡ್ದು ಬಾಳುನ ಬದುಕುನಂಚಿನ ಸನ್ನಿವೇಶ ಒದಗಿ ಬತ್ತನ ಈಗ ಮಾತ ಸರ್ವ ದೈವ ದೇವರನ್ನ ಆ ಇಂಬು ಅಗಳನ್ನ ಆಶೀರ್ವಾದ ಗುರು ಹಿರಿಯಾಗಳನ್ನ ಆ ಒಂಜಿ ಅನುಗ್ರಹ ನಂಗೆ ಇಪ್ಪಡು ಪಣ್ಣೊಂದು ಈ ಒಂಜಿ ಲೇಸನು ಭಾರಿ ಎಡ್ಡೆ ಮನಸ್ಸಿಡು ಈ ದೇವರನ್ನ ಸರ್ವ ದೈವ ದೇವರನ್ನ ಪೂರ ನೆನವರಿಕೆ ಮಲ್ತೊಂದು ಏನು ನಿನ್ನ ಉದ್ಘಾಟನೆ ಮಾಡ್ತದೆ ಅವು ದೇವರನ್ನ ಒಂಜಿ ಅನುಗ್ರಹ ಗುರು ಹಿರಿಯಾಗಳನ್ನ ಒಂಜಿ ಕೃಪೆ ಪಣ್ಣೊಂದು ಈ ಬಲ್ನಾಡು ಆ ರೀತಿಯ ಒಂಜಿ ಪೊರ್ಲು ಪೊಳ್ಳಿಗೆ ನಮ್ಮ ತೂಪನ ಅಂಚಿನ ಪೊರ್ಲು ಪೊಳ್ಳಿಗೆ ನಮ್ಮ ಬದುಕಡು ದಿಂಜಾಡು ಪಣ್ಣೊಂದು ಎನ್ನ ಪಾತ್ರೆ ಅಂತಪೆ ಮಾತ್ರೆಗಳ ಸೋಲ್ಮೇಲು ಪುತ್ತೂರು ಸೀಮೆದ ಉಳ್ಳಾಯೆ ಮಹಾಶಿವನ ಪಾದಗಡ್ಡ ಬೂರೊಂದು
ಬಲ್ನಾಡು ಬಟ್ಟಿ ವಿನಾಯಕನ ಈ ಪುಣ್ಯ ಮನ್ನಡು ಅರೆನ ಆಶೀರ್ವಾದಡು ಉದಿಪನ ಆಯ್ನ ಈ ಲೇಸನು ಉದಿಪನ ಮಲ್ತಿನಂಚಿನ ಪಿರಿಯ ಸಾಹಿತಿಲಾಯ್ನ ಶ್ರೀಯುತ ನಾರಾಯಣ ರೈ ಕುಕ್ಕುವಳ್ಳಿ ಇಂಬೆರಿನ ಉಡಲ ಪಾತೆರೆಗೂ ಸಬಿಸಾರ ಸೊಲ್ಮೆ ಸಂದಾಯಿತ ಮಲ್ತೊಂದುಲ್ಲ. ಈ ಸಮಾರಂಭದ ರೂಪು ರೇಷೆ ಯೋಜನೆ ಉದ್ದೇಶ ಹಲವಿದೆ. ಈ ಬಗ್ಗೆ ನಮಗೆಲ್ಲ ತಿಳಿಯುವಂತಹ ಒಂದು ಕುತೂಹಲವಿದೆ. ಪ್ರಗತಿ ಸ್ಟಡಿ ಸೆಂಟರ್ನ ಸ್ಥಾಪಕಾಧ್ಯಕ್ಷರಂತಹ ಶ್ರೀಯುತ ಗೋಕುಲ್ನಾಥ್ PV ಇವರ ಮನದಾಳದ ಮಾತುಗಳಿಗೆ ಇದೀಗ ಕಿವಿಯಾಗುವಂತಹ ಹೊತ್ತು. ಸ್ಥಾನೀಯ ದೇವರಾಗಿರ್ತಕ್ಕಂತಹ ಆ ಬಟ್ಟಿ ವಿನಾಯಕನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಹತ್ತೂರ ಒಡೆಯ ಪುತ್ತೂರ ಮಾಲಿಂಗೇಶ್ವರನ ಪೊಡಮಾಡಿಕೊಳ್ಳುತ್ತಾ, ಅದೇ ರೀತಿ ಸೀಮೆಯ ತಾಯಿ ಅಪ್ಪೆ ಉಳ್ಳಾಲ್ತಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಪ್ರಗತಿ ಸ್ಟಡಿ ಸೆಂಟರ್ ಇದರ ಈ ವರ್ಷದ ಮೊದಲ ಕಾರ್ಯಕ್ರಮ ಕೆಸರಡು ಹೊಸರು. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಉದ್ಘಾಟಕರು ನಾರಾಯಣ ರೈ ಕುಕ್ಕವಳ್ಳಿ ಸರ್, ನನ್ನ ಗುರುಗಳು, ಅಲ್ಲದೆ ನಮ್ಮ ಮಾಜಿ MLA ಸಂಜೀವ ಮಠಂದೂರವರೇ, ಹಾಗೂ ಎಲ್ಲ ಉಪನ್ಯಾಸಕ ವೃಂದದವರೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮದ ಚಿಂತನೆ ಕಳೆದ 18 ವರ್ಷಗಳಿಂದ ನನಗೆ ಬಂದಿರಲಿಲ್ಲ. ಯಾಕಂತೇಳಿದರೆ ಗದ್ದೆ ಸಿಗ್ತದಾ, ನಮಗೆ ಅವಕಾಶ ಸಿಗ್ತದಾ ಅಂತ ಆಲೋಚನೆ ಮಾಡೋದರಲ್ಲೇ ಸಮಯ ಕಳೀತಾ ಇದ್ದೆ. ಆದರೆ ನನ್ನನ್ನು ಎಚ್ಚರಿಸಿದ್ದು ಈ ವರ್ಷದ ವಿದ್ಯಾರ್ಥಿಗಳು. ಅವರು ಯಾರು ಅಂತ ಹೇಳಿದರೆ ಒಂದು ಮಹೇಶು, ಚಿಂತನು, ಧನುಷ್. ಇವರಿಗೆ ಮೊದಲಾಗಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಕ್ಕಳೇ. ಅವರ ಕಲ್ಪನೆ ಇದು ಒಂದು ಮಾಡಬೇಕು ಅಂತೇಳಿ. ಪ್ರತಿ ವರ್ಷ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಏನೋ ಒಂದು ಹೊಸ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಅದಕ್ಕೆ ಮೂಲ ಎಲ್ಲರೂ ತಿಳ್ಕೊಳ್ಳೋದು ಗೋಕುಲ್ ಸರ್ನ ಚಿಂತನೆ ಅಥವಾ ನಮ್ಮ ಉಪನ್ಯಾಸಕ ವೃಂದದವರ ಚಿಂತನೆ ಅಂತೇಳಿ ಅಲ್ಲ. ಅದು ನಮ್ಮ ಮಕ್ಕಳ ಚಿಂತನೆ. ಯಾವುದೋ ಒಂದು ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಒಂದು ಹೊಸ ವಿಚಾರಧಾರೆಗಳನ್ನು ನಮಗೆ ತಿಳಿಸಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ನಾವು ಯಾಕೆ ಮಾಡಿಲ್ಲ ಅಂಥೇಳಿ. ಇದೇ ರೀತಿ ನಮ್ಮಲ್ಲಿ ವಿನಾಯಕನ ಗಣೇಶ ಚೌತಿ, ವಿದ್ಯಾಗಣಪತಿ ಉತ್ಸವ ಈ ವರ್ಷ 11ನೇ ವರ್ಷಕ್ಕೆ. ಇದಕ್ಕೂ ಮೂಲ ಕಾರಣ ಹಾಸನ ಜಿಲ್ಲೆಯ ಮನು ಅಂತ ಹೇಳುವ ಒಂದು ವಿದ್ಯಾರ್ಥಿ. ಸಣ್ಣದಿರುವಾಗ ನಾನು ಜೂನಿಯರ್ ಕಾಲೇಜಲ್ಲಿ ಓದ್ತಾ ಇರುವ ಸಮಯದಲ್ಲಿ ಫಿಲೋಮಿನಾ ಕಾಲೇಜ್ ಇರ್ಬೋದು, ವಿವೇಕಾನಂದ ಕಾಲೇಜ್ ಇರ್ಬೋದು, ಗಣಪತಿಯನ್ನು ಕೂರಿಸಿದ್ರು. ಆಗ ನಾನು ಕಾಮತ್ MN ಕಾಮತ್ ಹೇಳೋ ಪ್ರಿನ್ಸಿಪಾಲ್ರ ಹತ್ರ ಹೋಗಿ ಹೇಳ್ತೇನೆ, ಸರ್ ನಾವು ಕೂರಿಸ್ತೇವೆ ಅಂತ. ಆಗ ಹೇಳ್ತಾರೆ, ಸರ್ಕಾರಿ ಕಾಲೇಜಪ್ಪ, ಇಲ್ಲಿ ಕಷ್ಟ, ನೀವು ಬೇಕಾದ್ರೆ ಒಂದು ಟ್ಯಾಬ್ಲೋ ಮಾಡಿಕೊಂಡು ಅವರ ಜೊತೆ ಸೇರಿಕೊಳ್ಳಿ ಅಂತೇಳಿ ಹೇಳಿದಾಗ ನಾವು ಪಟ್ಟು ಬಿಡುವುದಿಲ್ಲ, ಮಾಡಲೇಬೇಕು ಅಂತ ಹೇಳುವಾಗ ಅವರು ನನ್ನನ್ನು ಕರೆದು ಹೇಳ್ತಾರೆ, ಅವರ ಮನೆಯಲ್ಲಿ ಬಳುವಾರಲ್ಲಿ ಮನೆ ಇತ್ತು, ಅಲ್ಲಿ ಕರೆದು ಹೇಳ್ತಾರೆ, ನೋಡು ಗೋಕುಲ್, ನೀನು ಈ ವರ್ಷ ಮಾಡ್ತೀಯಾ, ಎಲ್ಲ ಸರಿ ಹೋಗ್ತದೆ, ಆದರೆ ಬರುವ ವರ್ಷದವರು ಮುಂದುವರಿಸ್ಬೇಕಲ್ಲ, ಅದು ದೇವರದ್ದು ದೊಡ್ಡ ಶಾಪ ಆಗುತ್ತೆ. ನಿನಗೆ ಆ ದೇವರನ್ನು ಕೂರಿಸ್ಬೇಕು ಅಂತ ನಿನ್ನ ಯೋಗದಲ್ಲಿ ಬರೆದಿದ್ದರೆ ಒಂದಲ್ಲ ಒಂದು ದಿನ ಆ ಭಾಗ್ಯ ನಿನಗೆ ಸಿಗ್ತದೆ ಅಂತೇಳಿ ಅಂದು MN ಕಾಮತ್ ಅವರು ಹೇಳಿದ ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿ ಮನು ಅಂತ ಹೇಳುವವನು 11 ವರ್ಷಗಳ ಹಿಂದೆ ನನ್ನ ಹತ್ರ ಬಂದು ಹೇಳ್ತಾನೆ, ಸರ್ ಧರ್ಮಸ್ಥಳ ಬಿಲ್ಡಿಂಗ್ಗೆ ನಾವು ಏಳ್ಮೂಡಿಯಿಂದ ಶಿಫ್ಟ್ ಆಗ್ತಾ ಇದ್ದೇವೆಲ್ಲ, ಅಲ್ಲಿ ಒಳ್ಳೆಯ ಸ್ಥಳಾವಕಾಶ ಇದೆ, ಯಾಕೆ ವಿನಾಯಕನನ್ನು ಕೂರಿಸಬಾರ್ದು ಅಂತ ಕೇಳುವಾಗ ನಾನು ಬೇಡಪ್ಪ ಅದೆಲ್ಲ ಕಂಟಿನ್ಯೂ ಮಾಡಬೇಕಲ್ಲ ಹಾಗೆ ಹೀಗೆ ಅಂತ ಹೇಳುವಾಗ ಅವನಿಗೆ ನಾನು ಅವತ್ತು ಬೆಳಿಗ್ಗೆ ಅವನು ಹೇಳುವಾಗ ಎಸ್ ಅಂತ ಹೇಳೋದಿಲ್ಲ. ಆದರೆ ನನಗೆ ಅವನು ಹೇಳಿದ ಮಾತು 2-3 ದಿನ ತಿರುಗ್ತಾ ಇತ್ತು. ಹಾಗೆ ನಾನು ಒಂದು ಜ್ಯೋತಿಷರ ಹತ್ರ ಹೋಗಿ ಕೇಳ್ತೇನೆ, ಒಂದು ಪ್ರಶ್ನೆ ಇಡ್ತೇನೆ. ಆಗ ಹೇಳ್ತಾರೆ, ವಿನಾಯಕ ಎದ್ದು ಬಂದಾಯಿತು ನಿಮ್ಮಲ್ಲಿಗೆ ಬರಲಿಕ್ಕೆ ಅಂತೇಳಿ. ಆಗ ನನಗೆ ಆಶ್ಚರ್ಯ ಆಗ್ತದೆ. ಅಂದು ಪ್ರಾರಂಭ ಆದದ್ದು ಆ ಚೌತಿ ಇಂದಿಗೂ ನಮ್ಮ ಮಕ್ಕಳು ನಡೆಸ್ತಾ ಇರೋದು, ಅದು ನನಗೆ ವಿಶೇಷ ಮತ್ತು ಗೌರವ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನನ್ನ MLA ಅವರು ಯಾರು ಅಂತ ಕೇಳಿದರೆ ಈಗಲೂ ಹೇಳೋದು ನಾನು ಸಂಜೀವಣ್ಣ ಅಂತಲೇ ಹೇಳೋದು. ಯಾಕೆ ಅಂತೇಳಿದರೆ ಸಂಜೀವಣ್ಣನಿಗೂ ನಮ್ಮ ಶಾಲೆಗೂ ಅದೊಂದು ಅವಿನಾಭಾವ ಸಂಬಂಧ. ಅವರು MLA ಆಗಿದ್ದಾಗ ನಮಗೆ ದೊಡ್ಡ ಒಂದು ಆಘಾತ ಬಂತು ಕರೋನಾದ ರೂಪದಲ್ಲಿ. ಆಗ ಹೊಸ ಕ್ಯಾಂಪಸ್ ಕೂಡ ನಾವು ಮಾಡಿದ್ವಿ. ಆ ಕ್ಯಾಂಪಸ್ಸಲ್ಲಿ ಸಂಜೀವಣ್ಣನೇ ಬಂದು ಒಂದು ನಮ್ಮ ಆನ್ಲೈನ್ ಶಿಕ್ಷಣ ಅಂತೇಳಿ ಒಂದು BGS ಶಿಕ್ಷಣ ಸಂಸ್ಥೆಯವರಿಗೆ ಉಚಿತವಾಗಿ ಒಂದು 850 ಮಕ್ಕಳಿಗೆ ನಾವು ಉಚಿತವಾಗಿ ಆನ್ಲೈನ್ ಶಿಕ್ಷಣ 10ನೇ ತರಗತಿಯ ಮಕ್ಕಳಿಗೆ ಮಾಡುವ ಅವಕಾಶವನ್ನು ನಮಗೆ ಪೂಜ್ಯ ಸ್ವಾಮೀಜಿಗಳು
ಕಲ್ಪಿಸಿಕೊಟ್ಟಿದ್ದರು. ಅವರ ಎಲ್ಲ ಶಿಕ್ಷಣ ಸಂಸ್ಥೆಯನ್ನು ಒಂದುಗೂಡಿಸಿ ಒಂದು ಕೋಚಿಂಗ್ ಕೊಡೋ ವ್ಯವಸ್ಥೆಯನ್ನು ನಾವು ಮಾಡಿದ್ದು, ಅದು ಉದ್ಘಾಟನೆ ಕೂಡ ಸಂಜೀವಣ್ಣ. ಆ ಟೈಮಲ್ಲಿ ಸ್ವಾಮಿಗಳು ನನ್ನನ್ನು ಶಿವಮೊಗ್ಗಕ್ಕೆ ಕರಿತಾ ಇದ್ದು, ಪ್ರಸನ್ನ ಸ್ವಾಮಿಗಳು ನಾನು ಹೇಳುವಂಥದ್ದು. ಪ್ರಸನ್ನ ಸ್ವಾಮಿಗಳು ಕರೆಯುವಾಗ ನನಗೆ ಹೋಗಬೇಕು, ಆದರೆ ಕೊರೋನಾ ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ಸಂಜೀವಣ್ಣ ಹೇಳಿದರು, ಎಲ್ಲ ವ್ಯವಸ್ಥೆ ಸಂಜೀವಣ್ಣಂದೆ, ಎಲ್ಲ ಪಾಸಿನ ವ್ಯವಸ್ಥೆ. ಎಷ್ಟು ನಾನು ಕೊರೋನಾದಲ್ಲಿ ಮನೆಯಲ್ಲಿದ್ದದ್ದೇ ಕಡಿಮೆ. ನಾನು ಶಿವಮೊಗ್ಗ ಅಂತೇಳಿ ಮಡಿಕೇರಿ ಅಂತೇಳಿ ಹೋಗ್ತಾ ಬರ್ತಾನೆ ಇದ್ದೆ. ಎಲ್ಲ ವ್ಯವಸ್ಥೆ ಸಂಜೀವಣ್ಣ. ನನಗೆ ಸ್ವಲ್ಪ ಕೆಲವೊಮ್ಮೆ ಮುಜುಗರ ಆಗ್ತಾಯಿತ್ತು. ಆಗಾಗ ನಾನು ಫೋನ್ ಮಾಡೋದು, ಪಾಸು ಬೇಕು ಅಂತ ಹೇಳೋದು. ಇದು ಪಾಸು ಮಾತ್ರ ಅಲ್ಲ, ಶಿವಮೊಗ್ಗ ಹೋಗುವಾಗ ಕಾರ್ಕಳದಲ್ಲಿ ಆ ಪೊಲೀಸ್ ಚೆಕ್ ಪೋಸ್ಟ್ ಇತ್ತು, ಅಲ್ಲಿ ಊಟದ ವ್ಯವಸ್ಥೆ ಮಧ್ಯಾಹ್ನದ್ದು. ಇದು ಯಾರಿಗಾದರೂ ಹೇಳಿದರೆ ಇದು ಹೌದಾ ಅಂತೇಳಿ ಅನ್ನಿಸ್ತದೆ, ಬಟ್ ಇದು ಸತ್ಯ. ಇವರ ಪಾಸ್ ನಾನಲ್ಲಿ ತೋರಿಸುವಾಗ ಊಟ ಆಯ್ತಾ ಸರ್ ಅಂತ ಪೊಲೀಸ್ನವರು ಕೇಳಿ ಇಲ್ಲ ಆಗಿಲ್ಲ, ಆ ಊಟ ಮಾಡಿ ಹೋಗಿ ಅಂತೇಳಿ ಅಲ್ಲಿ ಅವರ ಊಟ ಇರ್ತಿತ್ತು, ನನಗೆ ಸಹ ಕೊಡ್ತು. ಹಾಗೆ ಒಂದು ಶಿವಮೊಗ್ಗ ಮತ್ತು ಪುತ್ತೂರು ಅಂತೇಳಿ ನನ್ನ ಕಾರು ಆಗ ಆ ಪೊಲೀಸ್ನವರಿಗೂ ಎಲ್ಲ, ಈವನ್ ಆಗುಂಬೆಯ ಚೆಕ್ ಪೋಸ್ಟ್ ಇರ್ಬೋದು, ಎಲ್ಲ ಕಡೆ ಚಿರಪರಿಚಿತ. ಇದಕ್ಕೆ ಮೂಲ ಕಾರಣ ನಮ್ಮ ಸಂಜೀವಣ್ಣ. ಯಾವುದೇ ಒಂದು ವಿಚಾರಧಾರೆಯನ್ನು ಶಾಲೆಯ ಬಗ್ಗೆ ಅವರಲ್ಲಿ ಹೇಳಿದರೆ ಸಂಜೀವಣ್ಣ ಬರಬೇಕು ಅಂದರೆ ಯಾವತ್ತೂ ತಪ್ಪಿಸಿದವರಲ್ಲ. ಇವತ್ತು ಕೂಡ ನೋಡಿ, ಅವರಿಗೆ ಸಂಜೆ ಬ್ಯಾಂಗ್ಳೂರಿಗೆ ಹೋಗಲಿಕ್ಕಿದೆ, ನನಗೆ ಬೆಳಿಗ್ಗೆ ಕಾಲ್ ಮಾಡುತ್ತೆ, ನನಗೆ ಗೊತ್ತೇ ಇಲ್ಲ ನನಗೆ ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ, ನಾನು ಬೆಳಿಗ್ಗೆ ಬರ್ತೇನೆ ಅಂತ ಹೇಳುವಾಗ ನನಗೆ ತುಂಬ ಸಂತೋಷ ಆಯಿತು. ಸಂಜೀವಣ್ಣ, ನಾನು ಯಾವತ್ತೂ ನಿಮಗೆ ಚಿರಋಣಿ ಸಂಜೀವಣ್ಣ. ಅದೇ ರೀತಿ ನಾರಾಯಣ ರೈ ಕುಕ್ಕೋಳ್ಳಿ ಸರ್, ಹೇಳೋದೇ ಬೇಡ, ನಮ್ಮ ಎಲ್ಲ ಕಾರ್ಯಕ್ರಮದ ಹಿಂದಿನ ಪಿತಾಮಹ ಭೀಷ್ಮ ಅಂತ ಹೇಳಿದರೆ ನಾರಾಯಣ ರೈ ಕುಕ್ಕೋಳ್ಳಿ ಸರ್. ಇದರಲ್ಲಿ ನನಗೆ ಅತೀವ ಸಂತೋಷ. ಏನೇ ಇದ್ದರೂ ನಾನು ಅವರಲ್ಲಿ ಕೇಳೋದು. ಈಗ ನೋಡಿ, ಕೆಸರಲ್ಲಿ ಹೊಸರು, ಗೋಕುಲ್ನಾಥರ ಕಲ್ಪನೆ ಅಂತ ಹೇಳಿದ್ದು ಅಲ್ಲ, ಅವರು ಇಟ್ಟ ಹೆಸರು ಇದು. ನಾರಾಯಣ ರೈ ಕುಕ್ಕೋಳ್ಳಿ ಅವರು ಇಟ್ಟ ಹೆಸರು. ಎಲ್ಲರೂ ಕೆಸರಡು ಒಂಜಿ ಗೊಬ್ಬು ಕೆಸರದ ಗಮ್ಮತ್ತು ಬೋಡ್ಚಿಗೆ ಹೋಗ್ರೆ ನಮಗೊಂಜಿ ಕೆಸರಡು ಹೊಸರು ಮಲ್ಪುಕ ಅಂತ ಹೇಳಿದರು. ಸೊ ಸರ್, ನಿಮಗೆ ಕೂಡ ನನ್ನ ಹೃದಯಾಳ ಧನ್ಯವಾದಗಳು. ಹಾಗೆ ಎಲ್ಲ ಉಪನ್ಯಾಸಕರು ಬಂದದವರು ಮತ್ತು ನಮ್ಮ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದ ಬೆನ್ನೆಲುಬು ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಕೆಸರಲ್ಲಿ ಹೊಸರು ಈ ವಿನೂತನ ಕಾರ್ಯಕ್ರಮದ ಹಿಂದು ಮುಂದಿನ ವಿಚಾರಗಳನ್ನು ಸವಿಸ್ತಾರವಾಗಿ ನಮಗೆ ತಿಳಿಸಿದಂತಹ ಪ್ರಗತಿ ಸ್ಟಡಿ ಸೆಂಟರ್ನ ಸ್ಥಾಪಕಾಧ್ಯಕ್ಷರಂತಹ ಗೋಕುಲ್ದಾಸ್ PV ಇವರಿಗೆ ಮನದ ಮಾತುಗಳಿಗೆ ಧನ್ಯವಾದಗಳು. ಅಧ್ಯಕ್ಷರೆಂದರೆ ಈ ಕ್ಷಣದ ಈ ಸಮಾರಂಭದ ಯಜಮಾನರು. ನಿಮ್ಮ ಒಡಲ ಮಾತುಗಳಿಗೆ ನಿಮ್ಮ ಮುಂದೆ ನಾವೀಗ ಹಾಜರು. ಇದೀಗ ಉದ್ಘಾಟನಾ ಸಮಾರಂಭದ ಮುಖ್ಯ ಘಟ್ಟ. ಸಭಾಧ್ಯಕ್ಷೆಯ ನುಡಿಗಳಿಗಾಗಿ ಮಾತಿನಕಟ್ಟೆ ಪುತ್ತೂರಿನ ಮಾಜಿ ಶಾಸಕರಂತ ಶ್ರೀಯುತ ಸಂಜೀವ ಮಠಂದೂರು ಇವರಿಗೆ, ಆರಾಧ್ಯ ಮೂರ್ತಿ ಅಂತ ಮಹಾಲಿಂಗೇಶ್ವರ ದೇವರು, ಬಲ್ನಾಡಿನ ಉಳ್ಳಾಲ್ತಿ ಹಾಗೂ ಬಟ್ಟಿ ವಿನಾಯಕ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಈಗಾಗಲೇ ಈ ಒಂದು ಸಮಾರಂಭವನ್ನು ದೀಪ ಪ್ರಜ್ವಲಿಸುವ ಮುಖಾಂತರ ಉದ್ಘಾಟನೆ ಮಾಡಿದಂಥ ಹಿರಿಯ ಸಾಹಿತಿಗಳು, ಸಂಪಾದಕರು ಅಂತ ನಮ್ಮ ಮಾರ್ಗದರ್ಶಕರಂತ ನಾರಾಯಣ ರೈ ಕುಕ್ಕೋಳ್ಳಿ ಅವರೇ, ಆತ್ಮೀಯ ಮಿತ್ರ ಅಂತ PV ಗೋಕುಲ್ನಾಥ್ ಅವರೇ, ಅವರ ಶ್ರೀಮತಿ ಹೇಮಲತಾ ಅವರೇ, ಎಲ್ಲ ಅಧ್ಯಾಪಕ ವೃಂದದವರೇ, ನಮ್ಮ ಟೌನ್ ಬ್ಯಾಂಕಿನ ನಿರ್ದೇಶಕರಂಥ ಕಿರಣ್ ಅವರೇ, PLD ಬ್ಯಾಂಕಿನ ನಿರ್ದೇಶಕರಂಥ ನಮ್ಮ ಯುವರಾಜ್ ಅವರೇ, ಸೇರಿರುವಂಥ ಎಲ್ಲ ಮಿತ್ರರೇ, ತುಳುವಿನಲ್ಲಿ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನಾರಾಯಣ ರೈ ಅವರ ತುಳು ನಂದಲ್ಲ. ಯಾಕೆ ದಾಯಿಗೆ ತುಳುಟು ಪಾತೆರಡು ಪಂಡ ಈ ದೇಶಡು ಸುಮಾರು 1,000 ಮಿತ್ತು ಭಾಷೆ ಇತ್ತನಿಗೆ, 2,000 ಮಿತ್ತು ಜಾತಿ ಉಪಜಾತಿಲಿತ್ತನಿಗೆ. ಇತ್ತೀಚಿನ ಒಂದು ಅಂಕಿ ಸಂಖ್ಯೆ ತೊಗೊಂಡು 850 ಮುಟ್ಟ ಭಾಷೆಲು ಉಳ್ಳೈತೆ. 1,000 ಚಿಲ್ಲರೆ ಇತ್ತಿನ ಭಾಷೆ ಪೋತು 850 ಭಾಷೆ ಬತ್ತನು. 2,000 ಇತ್ತಿನಂಚಿನ ಜಾತಿಲಿ ಪೋತು 1,200 ಚಿಲ್ಲರೆ ಜಾತಿಲ ಆಯ್ತು. ದಯಪಂಡ ನಮ್ಮ ಒಂಜಿ ಭಾಷೆನೇ ಒಂಜಿ ಜಾತಿನ ಮರೆತಿನದಾತು ನಮ್ಮ ಒಂಜಿ ಸಂಸ್ಕೃತಿನ ನಮ್ಮ ಆಚಾರ ವಿಚಾರನ ಮರೆತೊಂದುಲ್ಲ ಒಂದು ಮನ್ಪನೇಕ ಒಂಜಿ ಎಲ್ಲಿಯ ಸಂದೇಶ ಅಂಚಾದು ತುಳುನಾಡ್ತ ಆ ಒಂಜಿ ಪರಂಪರೆಯನ್ನು ನೆನಪು ಮಲ್ಪಂಚಿನ ಕೆಲಸನೂ ನಮ್ಮ ಗೋಕುಲ್ನಾಥರು ಮಲ್ತೇರು. ಬರೀ ಒಂಜಿ ಇತಿಹಾಸ ನಿರ್ಮಾಣ ಮಲ್ಪಡ್ದಾಂಡ ಆ ಒಂಜಿ ಇತಿಹಾಸನು ಓದದಿಪ್ಪೊಡಿಗೆ ಇತಿಹಾಸನ ಒಂಜಿ ಓದಂತೆ ಬುಕ್ಕೊಂಜಿ ಇತಿಹಾಸನ ನಿರ್ಮಾಣ ಮಲ್ಪರ ಆಪಿಚಿ ಅಂಚನೆ ಒಂಜಿ ಸಂಸ್ಕೃತಿ ನಮ್ಮ ತೆರೆಯುವಂತೂ
ನಮ್ಮ ಸಂಸ್ಕೃತಿದ ಆ ಬೆಳವಣಿಗೆ ಬಲಿಪುನ್ನ ಮಲ್ಪಡು ಐಕ್ ಬಡತ್ತ ಆ ಯುವ ಪೀಳಿಗೆ ಇನಿ ಈ ತುಳುನಾಡದ ವೈವಿಧ್ಯಮಯನಂಚಿನ ಬದುಕೆಂಚಿನ ಒಂದು ತೆರೆಯನ್ನು ಅವು ಮನ್ನಿರ್ದೆ ನಮ್ಮ ಮಾಂತ ಆಚಾರ ವಿಚಾರಗಳು ಶುರುವಾಪ ಆ ಮಣ್ಣಿಗೆ ಇಪ್ಪಂಚಿನ ಮಹಾತ್ಮೆ ಎಂಚಿನ ಅಂದ್ರೆ ನಮ್ಮ ಆ ಭಾರತ ಮಾತೆಗೆ ಎದುರುದಿಡಂತೂ ನಮ್ಮ ಆರೆಗೆ ಅರ್ಚನೆ ಮಲ್ತದೆ ನಮಸ್ಕಾರ ಮಲ್ತದೆ ನಮ್ಮ ಸುರುಮಲ್ಪುಗ ಈ ದೇಶದ ಮಣ್ಣಿಗೆ ಇಪ್ಪನಂಚಿನ ಮಹತ್ವ ಎನ್ನ ಊರುಡಿಪ್ಪನಂಚಿನ ಮಣ್ಣದ ಮಹತ್ವ ತೆರಿಯೊಂಡ ಖಂಡಿತ ನಮ್ಮಡೊಂಜಿ ರಾಷ್ಟ್ರ ಪ್ರೇಮ ಉದ್ದೀಪನ ಅವರ ಸಾಧ್ಯ ಉಂಡು ಯಾನು ಈ ದೇಶಕ್ಕೂ ಬೋಡದು ಬದುಕೋಡು ಮನ್ಪಂಚಿನ ಸಂದೇಶನ ಕೊರಳಿ ಹೇಗೆ ಬಿಡತ್ತೆ ಬಹುಶಃ ಎಡ್ಡೆ ಪುದಾರ್ದಿರ್ತೀರಿ ಭಾರಿ ಪುದಾರ್ಲಿಲ್ಲ ಆಟಿಡೊಂಜಿ ದಿನ ಆಟಿಡೊಂಜಿ ಕೆಸರದ ದಿನ ಕಂಡೊಡೊಂಜಿ ದಿನ ಕೆಸರಡೊಂಜಿ ದಿನ ಕೆಸರದ ಗೊಬ್ಬಲು ಈ ಆಟಿ ಬತ್ತನಂದ ನಂಗೆ ಮಂದಿ ನೀ ಭಾರಿ ಇಷ್ಟದ ದಿನ ಅಂದು ಮನ್ಪ ನಾರಾಯಣ ರೈಕಲು ಬಂಡೇರಿ ಒಂದು ಕಷ್ಟದ ದಿನ ಎಂಕಲೆಗೆ ದುಂಬು ಎನ್ನ ಹಿರಿಯರ ನಗಲೆಗೆ ಆಟಿನ 32 ದಿನ ಆಟಿ ಆಡೋ ಒಂದು ಪೋಪನ ಅಂದು ಬಂಡು ಹೋಯ್ತೇರಿ ನಾರಾಯಣ ರೈಕಲೆ ಆಟಿಡೆ 32 ದಿನ 16 ತಿಂಗಳ 32 ದಿನ ಬರ್ಪಣ ಆಟಿನ ಮಾತ್ರ ಐನ ಆದಿತ್ಯವಾರ ಬರ್ಪಣು ಐತಾರ ಬರ್ಪಣು ಯಾನು ಬರ್ಪಣು ದಾಯಿಗ ಐನು ಬತ್ತನು ಎಂಕಲೆಗೆ ಕುಲಾರ ಬಡು ಪೂಜಾರಿ ಐನ ಐತಾರಲ್ಲ ಅನ್ ಬಾಕಿ ತಿಂಗಳು 4 ಆದಿತ್ಯವಾರ ಬರ್ಪಣ ಹೆಚ್ಚಾದ ಈ ಆಟಿ ತಿಂಗಳು ಇತ್ತನಾತ್ ಪಗೆಲು ಬೇತೆ ವಾ ತಿಂಗಳು ಅಜ್ಜಿ ಇಡೀ 16 ತಿಂಗಳು ಆಟಿ ತಿಂಗಳು ಜಾಸ್ತಿ ಪಗೆಲು ದಿನ ಉಂಟು ಇಂಚಿನ ಆ ಪಗೆಲದ ದಿನವೂ ಹಿರಿಯಾಗಲು ಆ ರೀತಿ ಆಚರಣೆ ಮಲ್ತ ಇತ್ತೇರಂದು ನಮ್ಮ ನೆನಪು ಮಲ್ಪಣ ಮಾತ್ರ ಆಗಲಿ 16 ತಿಂಗಳನ್ನ ಕಂಡೊಡಿತ್ತೇರಿ ನಮ್ಮ 16 ತಿಂಗಳು ಒಂಜಿ ದಿನ ಕಂಡೊಡಿಪ್ಪು ಆ ಒಂಜಿ ದಿನೊಟ್ಟು ಆ 16 ತಿಂಗಳನ್ನ ತೆರೆಯೋ ನಂಚಿನ ಸಂಗತಿ ಮಲ್ಪ ಬಟ್ ಅಪಘಾತ ಮಹತ್ವ ಅಪಘಾತ ಬದುಕು ಅಪಘಾತ ಆಗಲ್ಲ ಆರೋಗ್ಯನು ಆ ರೀತಿ ಕಾಪಾಡೊಂದಿತ್ತೇರಿ ಎಂದು ಮನ್ಪಣೆಗೆ ಬಹುಶಃ ಇನಿ ನಮ್ಮ ಒಂದು ಜಾತಿ ವೇದಿಕೆದ ಮುಖಾಂತರ ಇನ್ನು ತೆರಿಪಂಚಿನ ಸಂಗತಿ ಗಮ್ಮತ್ತು ಮಲ್ತದೆ ಆ ಪತ್ರೊಡೆ ತಜಂಕದ ಎಂಜಿನ ಅಂಬಡೆ ಪೆಲಕ್ಕಾಯ್ತ ಗಟ್ಟಿ ಕಾಡಿಡ ತಿಪ್ಪಣಂಚಿನ ಕನಿಲೆ ನೆನು ಮಾತ ತಿಂದದು ಇನಿ ನಮ್ಮ ಖುಷಿ ಪಡೆ ಒಂದಿಲ್ಲ ಅಣ್ಣ ಆಗ್ಲಿಕ್ಕೆ ಆನಿ ಖುಷಿ ಪಡೆ ಒಂದಿಜ್ಜಾನ್ರಿ ಆನಿ ಯಂಗೆ ಎಡ್ಡೆ ಆರೋಗ್ಯ ಪಡು ಬಂತು ಐನು ಮಾತ ತಿಂದೊಂದಿತ್ತೇರು ಈ ಬದಲಾವಣೆದ ಕಾಲಘಟ್ಟಡ್ಲ ಸಂಸ್ಕೃತಿ ಅವೇ ನಮ್ಮ ಮೂಲ ಅವೇ ಹೊಸರು ಪಂಡರತ್ತ ಬರ್ಸ ಬಣ್ಣಗ ಮಾತ್ರ ನೀರಿಪ್ಪುಣು ಸರಿಯಾ ಐದು ಬುಕ್ ಎಂಚಿನ ಆ ಹೊಸರ್ದ ನೀರಿಪ್ಪುಣ ಬರ್ಸ ಬಣ್ಣಗ ಬರ್ಸದ ನೀರುಂಡು ಐದು ಬುಕ್ಕ ಹೊಸರ್ದ ನೀರುಂಡು ಹೊಸರು ನಂಗೆ ಇಡೀ ವರ್ಷ ಇಪ್ಪುಂಡು ಬರ್ಸ ಇಡೀ ವರ್ಷ ಇಪ್ಪುಜಿ ಇನಿ ನಮ್ಮ ಸಂಸ್ಕೃತಿಲ ಅಂಚನೆ ಇನಿ ಆ ಸಂಸ್ಕೃತಿದ ಒರಿಪ್ಪು ನಮ್ಮತನದ ನಮ್ಮ ಐಡೆಂಟಿಟಿ ಸಂಜೀವ ಮಟ್ಟಂದವರು ತುಳುನಾಡ್ದೆ ಬಂದ್ಬಿಡ್ದಾಂಡ ಯಾನು ತುಳು ಪಾತಿರ್ನಾಗ ಜನ ಎನ್ನ ಇರ್ಕ ಬರ್ಪೇರು ಸರಿಯಾ ಯಾನು ಡೆಲ್ಲಿಗೆ ಪಾಡು ವಿದೇಶಿಗೆ ಪಾಡು ಯಾನು ತುಳು ಪಾತಿರ್ದಾನ ಪಾರು ಬರ್ಪೇರು ಎನ್ನಡಿಗೆ ಏನಲ್ಲ ಹಿಂದಿ ಇಂಗ್ಲೀಷ್ ಪಾತಿರ್ದಾಂಡ ಎನ್ನ ಮುಟ್ಟ ಬರ್ಪುಜೇರು ಎನ್ನ ಊರ್ತಾಗಲು ಯಾನಾರ ಮಲಪ್ಪುರಂ ಜಿಲ್ಲೆ ಪೋತಿತ್ತೆ ಮಲಪ್ಪುರಂ ಜಿಲ್ಲೆ ನೂದೆ ಎನ್ನುವುದು ಮಲಯಾಳಿ ಅಪ್ಪ ಮಾಂತ ಅಲ್ಪಸಂಖ್ಯಾತರು ಇಪ್ಪಣ ಏನಂಜಿ ಕ್ಯಾಂಪ್ ಕದ ಡೈರೆಕ್ಟರ್ ಅದು ಇಪ್ಪಣಾಗ ಮಾಂತೆಲ್ಲ ಭಾಷಣ ಮಲ್ತೇರು ಮಲಯಾಳಡು ಇಂಗ್ಲೀಷಡು ಹಿಂದಿಡು ಅಂತ ಏನು ಅಧ್ಯಕ್ಷರ ಪಂಡೇರು ಇರು ಕನ್ನಡ ಪಾತಿರಲ್ಲೇ ಬಂಡೇರು ಏನು ಕನ್ನಡ ಪಾತಿರ್ನಾಗ ಸುಮಾರು ಜನ ನಡಪಾರ ಬರ್ತೀರು ಯಾನು ಬದ್ದಿ ಅಡ್ಕದೆ ಯಾನು ಮುಳ್ಳೇರಿಯದೆ ಯಾನು ಮಂಜೇಶ್ವರದೆ ದಯಗೆ ಬಂಡ ಆ ಭಾಷೆ ನಮ್ಮನ್ನು ಒಟ್ಟು ಮಲ್ಪಣಂಚಿನ ಸಂಗತಿ ಮಲ್ಪಣ ನಮ್ಮ ಆಹಾರ ಪದ್ಧತಿಲ ಅಂಚೇನಿ ಯಾನು ಬೆಂಗಳೂರು ಡೋಲಾನ ಎಂಜಿನ ಕುಚಿಲರಿತ ಒಣಸು ಮಲ್ತಂಡ ಗಂಜಿ ಒಣಸು ಮಲ್ತಂದಾಂಡ ಸುತ್ತಮುತ್ತ ಇತ್ತಂದಾಂಡ್ರ ಜನ ಬರ್ಪೇರಿ ಎಂಕಲ ಇನಿ ಗಂಜಿ ಬೋಡು ಈ ಆಹಾರ ಪದ್ಧತಿಲ ನಮ್ಮನ್ನು ಒಟ್ಟು ಮಲ್ಪಂಚಿನ ಸಂಗತಿ ಮಲ್ಪನ ಅಂಚ ಆ ವೈವಿಧ್ಯಮಯನಂಚಿನ ಸಂಸ್ಕೃತಿ ಇನಿ ಜಗತ್ತಿರಿತ್ತನೇ ಆ ಜಗತ್ತಿಡು ಆ ಒಂಜಿ ಜನಾಂಗನಿ ಇನಿ ಗುರ್ತಿಸಪ್ಪನಂಚಿನ ಕೆಲಸ ಆಪಣು ಆ ವ್ಯಕ್ತಿನ ಗುರ್ತಿಸಪ್ಪನಂಚಿನ ಸಂಗತಿ ಆಪಣು ಅಂಚಾದ ಆ ಒಂಜಿ ಸಂಸ್ಕೃತಿದ ಉತ್ಥಾನ ಈ ಒಂಜಿ ಕೇಸರತ ಹೊಸರು ಎಂದು ಪನರೇನು ಇಚ್ಛೆ ಪಡೆ ಒಂದಿಲ್ಲ ಇನಿ ನಾಯರೆಲ್ಲ ನುಗ್ಗಲ ದೀಡ್ತೇರು ಮುಲ್ಪ ಯಾಲ ನಾಯರು ಪತ್ತೊಂದು ಇತ್ತೆ ನಾರಾಯಣ ರೇಖಲೆ ಆ ನಾಯರು ಬನ್ಪಣೇಡು ಸುಮಾರು ಪಾರ್ಟ್ ಉಂಡು ಒಂಜಿ ಪುಡ್ಕಾಯಿ ಉಂಡು ಒಂಜಿ
ಅಂಜಿನ ಪನ್ನೋರು ಉಂಡು ಬೊಕ್ಕೊಂಜಿ ಪನೆ ಉಂಡು ಸುಮಾರು ಆಯ್ತು ಪನರ ಐನು ಪೂರ್ತಿ ಬನ್ನಾಗ ನೇಗಿಲು ಅನ್ಪ ನಾಯರು ಅನ್ಪ ಇನಿ ಈ ತುಳುಟಿಪ್ಪುನ ಅಂಚಿ ಪದ್ದಲು ಬಹುಶಃ ನಾರಾಯಣ ರೈಕಲಾರ ಸಾಯ್ತಿಲ್ಲ ಒಯ್ಟ್ಲ ಇಪ್ಪನು ஒரு ಹಿರಿಯರು ಪಂಡೋಯ್ತೇರು ಇಂಗ್ಲೀಷಿಡು ತಾರಾಯಿಕೆ ಎಂಚಪ್ಪನಪ್ಪ ಕೋಕೋನಟ್ಟು ಅನ್ಪ ಬೊಂಡೋಗು ಟಂಡರ್ ಕೋಕೋನಟ್ಟು ಅನ್ಪ ಕರ್ಕಿಗೆ ಗೋಟು ತಾರಾಯಿಗೆ ಬಣ್ಣಂಗಾಯಿಗೆ ಒಂಜಿ ಭಾಷೆಡಿಪ್ಪುನಂಚಿನ ವೈವಿಧ್ಯವಾಯಿನ ಪುದರ್ಲು ತುಲೆ ಏತುಂಡು ಆ ತುಳುಟ್ಟು ಮಾತ್ರ ಇಪ್ಪುಣ ಇಂಚಿನ ಆ ಭಾಷೆ ಒರಿಯೋಡತ್ತಾ ಆ ಭಾಷೆ ಒರಿಪ್ಪುಣ ನಾನು ಇಂಚ ಮಾತ್ರ ಹೇಗೆ ಬಡತ್ತೆ ಇನಿ ವಿಶೇಷವಾದ ಶಾಲೆ ಕಾಲೇಜ್ ಇಡ್ಲ ಇನ್ನು ನಾಲ್ ಗೋಡೆದ ಮಧ್ಯ ತಿಕ್ಕನಂಚಿನ ಶಿಕ್ಷಣ ಒಂಜಿ ವೈಟ್ ಕಾಲರ್ ಶಿಕ್ಷಣ ವೈಟ್ ಕಾಲರ್ ಉದ್ಯೋಗ ಬಡಪಣಂಚಿನ ಶಿಕ್ಷಣ ನಂಗೆ ಬದುಕದ ಶಿಕ್ಷಣ ಈ ಕಂಡೋಡು ಈ ಹಳ್ಳಿದ ತೋಟೋಲೆಡು ಬದುಕದ ಶಿಕ್ಷಣ ತಿಕ್ಕೊಂಡು ಎಂಚ ಬದುಕುವಲಿ ನಮ್ಮ ಬದುಕು ಎಂಚೆ ಪಡುವ ಅನ್ಪಣೆಯನ್ನು ಕೊರ್ಪಣವು ಈ ಪ್ರಕೃತಿದ ಶಿಕ್ಷಣ ಈ ಪ್ರಕೃತಿದ ಶಿಕ್ಷಣದ ಒಟ್ಟಿಗೆ ನಮ್ಮ ಜೀವನವನ್ನು ಸಾಗಿಸಾಯನಂಡ ಖಂಡಿತ ನಂಗೆ ಒವ್ವೋ ಒಂಜಿ ಕಷ್ಟ ಬತ್ತಲ್ಲ ಅಯ್ನ ಎದುರಿಸಪ್ಪನಂಚೆ ಒಂಜಿ ತಾಕತ್ತು ಬರ್ಕೊಂಡು ಏನಾರು ಪಾತ್ರ ಉಂತಬೆ ಯಾನು ಒಂಜಿ ಶಾಲೆ ಪೋದಿತ್ತೆ ಯಾನು MLA ಆತಿಪ್ಪನಾಗ ವರ್ಷಕ್ಕೆ 3 ಸರ್ತಿ ಅನ್ನ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಪೋಂದಿತ್ತೆ 5 ಕೋಟಿದ ಸ್ಮಾರ್ಟ್ ಕ್ಲಾಸ್ ಕೊಡ್ತಿತ್ತೆ ಪರ್ಪಣ ನೀರ್ದ RO ಪ್ಲ್ಯಾಂಟ್ ಕೊಡ್ತಿತ್ತೆ ಪ್ರತಿ ಶಾಲೆ ಪಣ್ಣಾಗಲ್ಲ ಅಲ್ಪ ಒಂಜೊಂಜಿ ಕತೆನ ಅಲ್ಪದ HMನಾಗಲಿ ಮಾಸ್ನಾಗಲಿ ಪಣ್ಣು ಹೋಯ್ತಾರೆ ಒಂದು ಇಂಗ್ಲೀಷ್ ಮೀಡಿಯಮ್ ಶಾಲೆ ಪಣ್ಣಾಗ ಒಂಜಿ HM ಪಣ್ಣಂಜಿ ನಂಗೆ ಭಾರಿ ಒಂಜಿ ಅರ್ಥಗರ್ಭಿತ ಇನ್ನೊಂಜಿ ಪಾತ್ರ ಬಂದಿರು ಅಲ್ಪ ಇಂಗ್ಲೀಷ್ ಮೀಡಿಯಮ್ಲ ಕನ್ನಡ ಮೀಡಿಯಮ್ಲ ಉಂಡು ಅಲ್ಪ ಎದುರು ಒಂಜಿ ಮಾರ್ಗ ಅಡ್ಡಗಡ ಪರ ಉಂಡು ಆ HM ಬಂಡೇರು ಸರ್ ನಮ್ಮ ಕನ್ನಡ ಮೀಡಿಯಮ್ ಮಕ್ಕಳು ಆಚೆ ಈಚೆ ನೋಡಿ ರಬಕ್ಕ ಮಾರ್ಗ ದಾಟ್ತಾರೆ ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಮಾರ್ಗ ದಾಟಲಿಕ್ಕೆ ಅವರಿಗೆ ಹಿರಿಯರು ಬೇಕು ಇಲ್ಲದ್ರೆ ಯಾರಾದರೂ ಸಪೋರ್ಟ್ ಬೇಕು ಈ ಹಳ್ಳಿದ ಬದುಕಲ ಪೇಟದ ಬದುಕಲ ಎಂಚಂಡು ಅನ್ಪಣೆಗೆ ಆರೊಂದು ಎಲ್ಲ ಉದಾಹರಣೆ ಸರಿ ಜಾಸ್ತಿ ಪಾತ್ರನ ಪೊರ್ತತ್ತು ಮಾಂತರಿಗಳು ಧನ್ಯವಾದಗಳು ಎಡ್ಡ ರೀತಿ ಈ ಕಾರ್ಯಕ್ರಮ ನಡಪಡಂದು ಆ ಬಟ್ಟಿ ವಿನಾಯಕ ದೇವರದ ಪಾತ್ರದ ಪಾತ್ರ ಕೆಸರಡು ಒಸರು ಪನ್ಪಿನ ಪುದರ್ಡು ರೈಸೊಂದು ನೆಗೆತು ತೋಜಿನ ಈ ಐಸಿರದ ಲೇಸ್ದ ಗುರ್ಕಾರ್ಮೆ ವಹಿಸೊಂದು ಬಾರಿ ಪಿರಾಕಡ್ದು ಇತ್ತೊಂದು ಅಳಿಯಂದೆ ಒರಿದು ಬತ್ತಿನ ತನ್ನ ಅಪ್ಪೆ ಭಾಷೆ ತುಳುಟ್ಟು ಪೊರ್ಲ ಪೊಲಿಕೆದ ಗೇನದ ಪಾತೆರದ ಈ ಲೇಸ್ತ ಗುರ್ಕಾರ್ಮೆದ ದುನ್ನ ಪಾತೆರಗ್ ಬೆರಿ ಬಗ್ಗಾದು ತರೆ ತಗ್ಗಾದು ಉಡಲರ್ತಿದ ಸೊಲ್ಮೆ ಸಂದಾಯ್ತನು ಮಲ್ತೊಂದುಲ್ಲ ಸಿರಿಮಾನ್ ಸಂಜೀವ ಮಟ್ಟಂದೂರು ಬೆರೆಗು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಸಮಾರಂಭವನ್ನು ತನ್ನ ಉಪಸ್ಥಿತಿಯಿಂದ ಚಂದಗಾಣಿಸಿಕೊಟ್ಟಂಥ ಸಭಾಧ್ಯಕ್ಷತೆಯನ್ನು ವಹಿಸಿದಂತಹ ಪುತ್ತೂರಿನ ಮಾಜಿ ಶಾಸಕರಾದಂತಹ ಶ್ರೀಯುತ ಸಂಜೀವ ಮಟ್ಟಂದೂರು ಇವರಿಗೆ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಹೊತ್ತು. ನಿಮ್ಮ ನೆನಪಿನ ಬುತ್ತಿಯಲ್ಲಿ ತೆಗೆದಿರಿಸಿದ ಒಂದು ಕಾಣಿಕೆಯಾಗಿರಲಿ ಈ ಸಮಾರಂಭದ ನೆನಪುಗಳು. ಅದಕ್ಕಾಗಿ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸ್ಥಾಪಕ ಅಧ್ಯಕ್ಷರು ಗೋಕುಲ್ದಾಸ್ PV ಇವರು
ಸ್ಪರ್ಧಾಳುಗಳು ಉಪಸ್ಥಿತರಿದ್ದರೆ ಕಬಡ್ಡಿಯನ್ನ ಇದೀಗ ಆಯೋಜಿಸಲು ನಾವು ಮುಂದಡಿಡ್ತಾ ಇದ್ದೇವೆ. ಕಾರ್ಯಕ್ರಮದ ಲಾಭಕಾರರು ದಯವಿಟ್ಟು ತಮ್ಮ ಉಪಸ್ಥಿತಿಯನ್ನ ಖಾತ್ರಿಪಡಿಸಬೇಕು.
ಎದುಕೊಳ್ಳುವ ತುಳುನಾಡ ಸಂಸ್ಕೃತಿಯರುಣ ಉರ್ಲುವುದ ಸಿರಿವೈಭವ ಬಿಜುನ ಗಾಡಿ ಸಂಪುದ ಉಲೈ ಉಲ್ಲಾಸ ಉಟ್ಕೊಂಡುಂಡು ಕೆಸರದ ಒಸರು ಮೈನಿಲ್ಕೆ ಸೇಡು ಮಂಜಿ ಎಡ್ಕೊಂಡುಂಡು ಹೊರತೈತ ನಲ್ಪು ಕರುದಿಂಜಾದು ಬಲ್ನಾಡು ಬೂರು ಗಡ್ಡುಂಡು ಜೋರು ಕೆಸರಿಡ್ಡೆ ಗೊಬ್ಬು ಜೋರು ಕೆಸರಿಡ್ಡೆ ಗೊಬ್ಬು ಮಂಜಿ ದಿನ ಬಲ್ನಾಡು ಕಬಡ್ಡಿ ತಂಡದಲ್ಲಿ ಸ್ತ್ರೀ ಶಕ್ತಿ ಮಹಿಳೆ ನಮ್ಮ ಉಪನ್ಯಾಸಕರ ತಂಡ ಮತ್ತು ರಾಣಿ అయితే ఫంగస్ అవుతుంది అలెన్సది ಮತ್ತೆ ಆ ಬದುವಿನ ಕೆಳಗಡೆ ಆಳವಾದ ಕೆರೆ ಇದೆ, ದಯವಿಟ್ಟು ಎಚ್ಚರಿಕೆ ವಹಿಸಿ. ಕನಿಷ್ಠ ಒಂದು 6 ಹೊಡೆಯುವವರನ್ನು ಬಿಟ್ಟು ಉಳಿದವರ ಸ್ಪರ್ಧೆಗಳು ದಯವಿಟ್ಟು ಇನ್ನೂ ಶೋಧನೆಯಲ್ಲಿ ತೊಡಗಿಸಿಕೊಳ್ಳಿ. ಕೊನೆಗೊಂದು ಉತ್ತಮವಾದಂತಹ ಬಹುಮಾನ ನಿಮಗಾಗಿ ಕಾದಿದೆ. ಯಾವುದೇ ರೀತಿಯನ್ನು ಹುಡುಗಿಸಿಟ್ಟಿಲ್ಲ. ದಯವಿಟ್ಟು ಅದನ್ನು ತೆರವುಗೊಳಿಸಿ. ನಿಮಗೆ ಪ್ರಬಲ ಪೈಪೋಟಿ. ಅಭಿನಂದನೆಗಳು.
ತೀರ್ಪಿಗೆ ವಾದ ಪ್ರತಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಕಾಲಿಗೆ ಬಿದ್ರ ಹೇಳೋದು ಅರ್ಥ
ಹೇಳಿರಿ 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 ಆಯ್ತು. Start, start. Come on, pull it. Come on, pull it. Come. Pull it, pull it, pull it, pull it, pull it, pull it, pull it. Yeah, girls one. ಮಾತ್ರ ಗದ್ದೆಯಲ್ಲಿ ಬಾಕಿದವರನ್ನ ಮೇಲಕ್ಕೆ ಹೋಗಿ. ಯಾರು ಟಾಸ್ಮಿನ್ ಯಾರು? ಬಳ್ಳು ಹಿಡಿತಾ ಇಲ್ವಾ? ಇಲ್ಲ ಸರ್, ಮಧ್ಯ ನೋಡಿ, ನೀವು ನಿಮ್ಮ ಕಡೆಗೆ ಜಾಸ್ತಿ ಹೇಳ್ಕೊಂಡಿದ್ದೀರಿ. ಸ್ಟಾರ್ಟ್. ಅದೇ ಅದೇ ಅದು ಅವರು ಕ್ಯಾಪ್ಟನ್ ಮಾಡಿದ ಫೂಲಿಶ್ನೆಸ್, ಅವರು ಫೂಲಿಶ್ನೆಸ್ ಮಾಡಿದ್ದು ಅದು ಆಚೆಗೆ ಉಂಟು. ರೆಡಿಯಾ? ಮುಗೀತು. ಯಾರು ವಿನ್ನ? ಗಣ್ಯರು ಗೋಪಾಲಕೃಷ್ಣ ಹೇರಳೆ, ಉದ್ಯಮಿಗಳು ಪುತ್ತೂರು. ಪರಮೇಶ್ವರಿ BR, ಅಧ್ಯಕ್ಷರು ಬಲ್ನಾಡ್ ಗ್ರಾಮ ಪಂಚಾಯತ್. ಕಿರಣ್ ಕುಮಾರ್ ರೈ, ನಿರ್ದೇಶಕರು ಟೌನ್ ಬ್ಯಾಂಕ್ ಪುತ್ತೂರು. ಶ್ರೀಯುತ ಪ್ರವೀಣ್ ಕುಮಾರ್, ಅಧ್ಯಕ್ಷರು ಕಟ್ಟೆ ಫ್ರೆಂಡ್ಸ್ ಬಲ್ನಾಡು. ಶ್ರೀಯುತ ನಾರಾಯಣ್ ರೈ ಕುಕ್ಕುವಳ್ಳಿ, ಹಿರಿಯ ಸಾಹಿತಿಗಳು. ಗೋಕುಲ್ನಾಥ್ PV, ಸ್ಥಾಪಕಾಧ್ಯಕ್ಷರು ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು. ಮಾಧವಗೌಡ ಕಾಂತಿಲ, ಮಾಜಿ ಅಧ್ಯಕ್ಷರು ದಂಡನಾಯಕ ಉಳ್ಳಾಲ್ತಿ ದೈವಸ್ಥಾನ ಬಲ್ನಾಡು. ಭಾರತ ಎಂಬ ನಮ್ಮ ತಾಯಿ ಭೂಮಿಗೆ ನಮನ. ಈ ಪುಷ್ಪಾರ್ಚನೆ ನಮ್ಮ ಕೃತಜ್ಞತೆಯ ಸಂಕೇತ. ಈ ಧರೆಯು ನಮ್ಮ ತಾಯಿಯಂತೆ ಪ್ರತಿಯೊಂದು ಹೂವು ಒಂದೊಂದು ಪ್ರೇಮದ ಸ್ಪರ್ಶ. ಭರತ ಮಾತೆಯ ಚರಣಗಳಲ್ಲಿ ಅರ್ಪಿತ ಹೂಗಳು ನಮ್ಮ ಪ್ರೀತಿ, ಗೌರವ ಹಾಗೂ ಕರ್ತವ್ಯದ ಸ್ಮರಣೆ. ಪುಷ್ಪಾರ್ಚನೆಗೈದಂತಹ ಎಲ್ಲ ಅತಿಥಿ ಮಹಾಶಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಮೊದಲನೇದಾಗಿ ಸ್ವಾಗತವನ್ನು ಕೋರಲಿಕ್ಕೆ
ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಸ್ಥಾಪಕರಾದಂಥ ಶ್ರೀಯುತ ಗೋಕುಲ್ನಾಥ್ PV ಇವರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸ್ಥಾನೀಯ ಮಹಾಗಣಪತಿಯನ್ನು ಸ್ತುತಿಸುತ್ತಾ ಹಾಗೆ ಅಪ್ಪೆ ಉಳ್ಳಾಲ್ತಿಯಮ್ಮನ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಹತ್ತೂರ ಒಡೆಯ ಪುತ್ತೂರ ಮಾಲಿಂಗೇಶ್ವರನನ್ನು ಪೊಡಮಾಡಿಕೊಳ್ಳುತ್ತಾ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಈ ಒಂದು ವಿದ್ಯಾಸಂಸ್ಥೆಯ ಕೆಸರ್ಡ್ ಒಂದು ಹೊಸರು ಈ ಕಾರ್ಯಕ್ರಮ ಈಗ ತಾನೇ ಮುಕ್ತಾಯಗೊಂಡಿದೆ. ಬೆಳಿಗ್ಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇದಂತಹ ನಾರಾಯಣ ರೈ ಕುಕ್ಕವಳ್ಳಿ ಸರ್ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಕೂಡ ಆಸೀನರಾಗಿದ್ದಾರೆ. ಅದೇ ರೀತಿ ಬೆಳಗಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ MLA ಅವರು ಸಂಜೀವ ಮಟ್ಟಂದೂರವರು ಇದ್ದರು. ಅವರು ಕಾರ್ಯನಿಮಿತ್ತ ಸಂಜೆ ಕಾರ್ಯಕ್ರಮಕ್ಕೆ ಬರಬೇಕಾದವರು ಬೆಳಗ್ಗೆ ಬಂದು ಅವರು ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಈ ಒಂದು ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯರು ಹಾಗೂ ದಕ್ಷಿಣ ಕನ್ನಡ BJP ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂತಹ ಸುದರ್ಶನ್ ಮೂಡಬಿದ್ರೆ ಅವರಿಗೆ ಪ್ರಗತಿ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸುಸ್ವಾಗತ. ಅದೇ ರೀತಿ ಬೆಳಿಗ್ಗೆ ಉದ್ಘಾಟನೆ ಮಾಡಿದಂತಹ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ ನಾರಾಯಣ ರೈ ಕುಕ್ಕವಳ್ಳಿ ಸರ್ ಗುರುಗಳು, ಅವರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಬಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಪರಮೇಶ್ವರಿ BR ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಮೇಡಮ್. ಇನ್ನೋರ್ವ ಗಣ್ಯರು ಪ್ರವೀಣ್ ಕುಮಾರ್ ಅವರು ಅಧ್ಯಕ್ಷರು ಕಟ್ಟೆ ಫ್ರೆಂಡ್ಸ್ ಬಲ್ನಾಡು, ಇವರಿಗೂ ಪ್ರಗತಿ ವಿದ್ಯಾಸಂಸ್ಥೆ ಪರವಾಗಿ ಸ್ವಾಗತ ಸರ್. ಅದೇ ರೀತಿ ಇನ್ನೋರ್ವರು ಮಾಧವಗೌಡ ಕಾಂತಿಲ ಮಾಜಿ ಅಧ್ಯಕ್ಷರು ದಂಡನಾಯಕ ದೇವಸ್ಥಾನ ಉಳ್ಳಾಲ್ತಿಯಮ್ಮ ಬಲ್ನಾಡು, ಇವರಿಗೂ ಸ್ವಾಗತ ಸುಸ್ವಾಗತ. ಇನ್ನೋರು ಬರಲಿಕ್ಕಿದ್ದಾರೆ, ಚನಿಲ ತಿಮ್ಮಪ್ಪ ಶೆಟ್ಟರು ಬರ್ತೀನಿ ಅಂತ ಹೇಳಿದ್ದಾರೆ, ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತ ಸುಸ್ವಾಗತ. ಅಲ್ಲದೆ ಮುಖ್ಯವಾಗಿ ಅಂದರೆ ನಾನು ಓದ್ತಾ ಹೋಗುವಾಗ ಲೀಸ್ಟಲ್ಲಿ ಗೋಪಾಲಣ್ಣನ ಹೆಸರು ಇರಲಿಲ್ಲ, ಯಾಕಂದರೆ ಅವರದ್ದು ಹೆಸರು ಇನ್ವಿಟೇಷನಲ್ಲಿ ಇರುವಂಥದ್ದು ಗೋಪಾಲಣ್ಣ. 2008 ಪ್ರಗತಿಯ ಹುಟ್ಟು. ಅಂದು ಆಗಸ್ಟ್ 18 ಇಂದು ನೆನಪಿದೆ. ಗೋಪಾಲಣ್ಣ ಮತ್ತು ರಾಜೇಶ್ ಬಣ್ಣೂರವರು ಈ ಪ್ರಗತಿಯ ಉದ್ಘಾಟಕರು. ರಾಜೇಶ್ ಬಣ್ಣೂರು ರಿಬ್ಬನನ್ನು ಹೀಗೆ ಓಪನ್ ಮಾಡುವ ಮುಖಾಂತರ, ಕಟ್ ಮಾಡೋದಲ್ಲ, ಓಪನ್ ಮಾಡುವ ಮುಖಾಂತರ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಒಳಗೆ ಒಂದು ದೀಪ ಪ್ರಜ್ವಲನ ದೇವರ ಹತ್ರ ಮಾಡಿದಂಥ ಆ ಪುಣ್ಯ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಗೋಪಾಲಕೃಷ್ಣ ಹೇರಳೆಯವರು. ನನ್ನ ಆತ್ಮೀಯರು, ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಉಪನ್ಯಾಸಕ ವೃಂದದವರೇ, ನಿಮಗೂ ಹಾರ್ದಿಕವಾದ ಸುಸ್ವಾಗತ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಓರ್ವರಿದ್ದಾರೆ. ಯಾರು ಅಂತ ಹೇಳಿದರೆ ಬೆಳಗಿನಿಂದ ನಮ್ಮ ಜೊತೆ ಇದ್ದಾರೆ. ಅವರು ಏನಂತೇಳಿ ಬೆಳಿಗ್ಗೆ ಸಂಜೀವ ಮಟ್ಟಂದೂರು ಸರ್ ಜೊತೆ ಬಂದಿದ್ದರು. ಅವರು ನಮ್ಮ ಪುರಸಭೆಯ ನಮ್ಮ ಟೌನ್ ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದಾರೆ. ಅವರು ನನಗೆ ನಾನು ಪ್ರಪ್ರಥಮವಾಗಿ ನೋಡ್ತಾ ಇದ್ದೇನೆ ಗೋಪಾಲಣ್ಣ, ನಾನು ನೋಡಿಲ್ಲ. ಯಾಕಂದರೆ ಕಳೆದ 18 ವರ್ಷಗಳಿಂದ ಪಕ್ಷದ ಚಟುವಟಿಕೆಗಳಲ್ಲಿ ದೂರ ಇದ್ದು ಶಾಲೆಯ ಚಟುವಟಿಕೆಗಳಲ್ಲಿ ಬಂದ ನಂತರ ಹೊಸ ಮುಖಗಳು ನನಗೆ ಪರಿಚಯ ತುಂಬ ಕಮ್ಮಿ ಆಗಿದೆ. ಹಾಗೆ ಅವರು ಪಾಪ ಬೆಳಿಗ್ಗೆ ಬಂದು ನನ್ನ ಹತ್ರ ಹೇಳ್ತಾರೆ, ಸರ್ ಇದು ನಿಮ್ಮ ಕಾರ್ಯಕ್ರಮ ಅಂತ ಗೊತ್ತಿರಲಿಲ್ಲ, ಇಲ್ಲಿ ಸಂಜೀವಣ್ಣ ಬೆಳಿಗ್ಗೆ ಫೋನ್ ಮಾಡಿ ನಿಮ್ಮ ಊರಿಗೆ ಹೋಗಲಿಕ್ಕಿದೆ, ಹೋಗೋಣ ಅಂತೇಳಿ ನನ್ನನ್ನು ಕರ್ಕೊಂಡು ಬರ್ತಾರೆ ಅಂತ ಸರ್ ಶೆಟ್ರು ಹೇಳ್ತಾರೆ. ಹಾಗೆ ನಾನು ಹೀಗೆ ಕೂತಾಗ ಅವರು ಕಾಲ್ ಬರುತ್ತೆ, ಸರ್ ಎಷ್ಟು ಮಕ್ಕಳಿದ್ದಾರೆ? 120 ಮಕ್ಕಳಿದ್ದಾರೆ, ಎಲ್ಲ ಹೋಳಿಗೆಯನ್ನು ನಾನೇ ಕಳಿಸಿಕೊಡ್ತಾ ಇದ್ದೇನೆ ಅಂತೇಳಿ ನನಗೆ ಹೇಳಿ ಹೋಳಿಗೆನೂ ಬಂತು. ನಂತರ ತಿರ್ಗಾ ಬಂದು ಹೇಳ್ತಾ ಇದ್ದಾರೆ ಮಧ್ಯಾಹ್ನ ಊಟದ ಟೈಮಲ್ಲಿ, ಸಂಜೆಯ ತಿಂಡಿಯ ವ್ಯವಸ್ಥೆ, ಚಾದ ವ್ಯವಸ್ಥೆ ಎಲ್ಲ ಮಾಡಿದ್ದೇನೆ ಅಂತ ಹೇಳಿ ಸರ್ ಹೇಳ್ತಾರೆ. ಅವರಿಗೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಸ್ವಾಗತ ಸುಸ್ವಾಗತ ಸರ್.
ಹಾಗೂ ಈ ನನ್ನ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂಥ ಗೋಕುಲ್ ದಾಸ್ ಮಾನ್ಯರೇ, ತಮಗೂ ಆತ್ಮೀಯವಾದಂಥ ಸ್ವಾಗತ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರಲ್ಲಿ ಒಬ್ಬರಾದಂತಹ ಗೋಪಾಲಕೃಷ್ಣ ಹೇರಳೆ, ಉದ್ಯಮಿಗಳು, ಪುತ್ತೂರು, ನಿಮ್ಮ ಮಾತುಗಳಿಗಾಗಿ ಇದೀಗ ಮಾತಿನ ಕಟ್ಟೆ. ವೇದಿಕೆಯಲ್ಲಿ ಆದರಣೀಯ ಆತ್ಮೀಯ ಮಿತ್ರ ಅಂತ ಸುದರ್ಶನ್ ಮುಡುಬಿದ್ರವರೇ, ಇಲ್ಲಿಯ ಪಂಚಾಯತ್ನ ಪ್ರಥಮ ಪ್ರಜೆಯ ಸಹೋದರಿ ಪರಮೇಶ್ವರಕ್ಕನವರೇ, ಹಿರಿಯರು ಮಾರ್ಗದರ್ಶಕರು ಆದಂಥ ನಾರಾಯಣ ರೈ ಕುಕ್ಕವಳ್ಳಿಯವರೇ, ಕಟ್ಟೆ ಫ್ರೆಂಡ್ಸ್ ಅಧ್ಯಕ್ಷರಾದಂಥ ಪ್ರವೀಣ್ ಕಟ್ಟೆಯವರೇ, ಅದೇ ರೀತಿ ಈ ಸ್ಥಳದ ಗದ್ದೆಯ ದನಿಗಳಾದಂಥ ಮಾಧವಗೌಡ್ರೆ, ನಮ್ಮ ಈ ಭಾಗದ ನಾಯಕರಾದಂಥ ಕಿರಣ್ ಕುಮಾರ್ ಅವರೇ, ಮತ್ತು ಒಟ್ಟು ಈ ವ್ಯವಸ್ಥೆಯನ್ನು ಇವತ್ತು ಹೆಗಲ ಮೇಲೆ ಹೊತ್ತುಕೊಂಡು ಆ ವಿದ್ಯಾಕ್ಷೇತ್ರದಲ್ಲಿ ತುಂಬ ಸಮಯಗಳಿಂದ ಕೆಲಸ ಮಾಡ್ತಾ ನನ್ನ ಆತ್ಮೀಯ ಮಿತ್ರರು ಅಂತ ಗೋಕುಲ್ರೆ, ಬಂದಂಥ ಆದರಣೀಯ ಮಕ್ಕಳೇ, ಶ್ರದ್ಧೆಯ ತಾಯಂದಿರೆ, ಬಹುಶಃ ಇವರು ಫೋನ್ ಮಾಡಿ ಕೇಳಿದರು, ಗೋಕುಲ್ರು, ಪ್ರಗತಿಯ ಮಕ್ಕಳೊಟ್ಟಿಗೆ ಒಂದು ದಿವಸ ನೀವು ಇರಬೇಕು ಅಂತ ಹೇಳಿ. ಹಾಗೆ ಬೆಳಿಗ್ಗೆ ಬರುವಂಥ ಯೋಚನೆ ಮಾಡುವಾಗ ಸಭಾ ಕಾರ್ಯಕ್ರಮ ಸಮಾರೋಪಕ್ಕೆ ಹೆಸರು ಹಾಕಿದ್ದಾರೆ. ಹಾಗೆ ಸಾಯಂಕಾಲ ನಮ್ಮ ಮಿತ್ರರು ಫೋನ್ ಮಾಡಿದೆ ಅವರಿಗೆ, ಇಲ್ಲ ಸಂಜೆ ಒಟ್ಟಿಗೆ ನಾವು ಹೋಗುವ ಅಂತ ಹೇಳುವಂಥದ್ದನ್ನು ಹೇಳಿದರು. ಹಾಗೆ ಒಂದು ದಿವಸ ಒಂದು ಅವಕಾಶ ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ, ಯಾಕೆಂದರೆ ಸುಮಾರು 17 ವರ್ಷಗಳ ಹಿಂದೆ ಪ್ರಗತಿಯ ಆ ಒಂದು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮದಲ್ಲಿ ನಾನು ಮತ್ತು ರಾಜೇಶ್ ಬನ್ನೂರು ಅದನ್ನು ದೀಪ ಬೆಳಗಿಸುವ ಮುಖಾಂತರ ಅವರ ಒಂದು ಸಣ್ಣ ಕೊಠಡಿಯಲ್ಲಿ ಪುತ್ತೂರಿನ ಪೇಟೆಯಲ್ಲಿ ಇದು ಉದ್ಘಾಟನೆಗೊಂಡಿತ್ತು. ಇವತ್ತು ಒಳ್ಳೆಯ ರೀತಿಯಲ್ಲಿ ಅದೊಂದು ಬೆಳೆದು ಸಮಾಜಕ್ಕೆ ಒಂದು ರೀತಿಯ ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇನ್ನೊಂದು ಇವತ್ತಿನ ಈ ಕಾರ್ಯಕ್ರಮ, ಅದರ ಬಗ್ಗೆ ತುಂಬ ಏನು ಹೇಳಲಿಕ್ಕಿಲ್ಲ, ಯಾಕೆಂತೇಳಿದರೆ ಇಲ್ಲಿ ಹಿರಿಯರಿದ್ದಾರೆ ಮತ್ತು ಸುದರ್ಶನರೆಲ್ಲ ಹೇಳಲಿಕ್ಕಿದ್ದಾರೆ ಇನ್ನು ಮುಂದಕ್ಕೆ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿದ್ದಾರೆ ಹಿಂದೆ. ಅದಕ್ಕೆ ತುಂಬ ಅರ್ಥಗಳಿದೆ. ಯಾಕೆಂದರೆ ಈಗಿನ ಈ ಗ್ರಾಮೀಣ ಜೀವನ ಮತ್ತು ಈಗಿನ ಈ ಪೇಟೆಯ ವ್ಯವಸ್ಥೆಗಳು, ಇದರ ಮಧ್ಯದಲ್ಲಿ ತುಂಬ ನಮಗೆ ಆ ಹಳ ವಿಚಾರಧಾರೆಗಳು ಇದನ್ನೆಲ್ಲ ಮರ್ತೋಗಿರ್ತದೆ. ಹಾಗಾಗಿ ಪುನಃ ನೆನಪಿಸಬೇಕು. ಆ ಗೆದ್ದೆಗೆ ಇಳಿಯುವಂಥದ್ದು, ಆ ಕಾಲದಲ್ಲಿ ಪ್ರತಿಯೊಂದು ಮನೆಯ ಮುಂದೆ ಒಂದು ಗೆದ್ದೆ ಇತ್ತು. ಈಗ ಗೆದ್ದೆಗಳು ಕಣ್ಮರೆಯಾಗಿದೆ. ಕೆಲವು ಇಂಥ ಗ್ರಾಮಗಳಲ್ಲಿ ಮಾತ್ರ ಸಣ್ಣ ಸಣ್ಣ ಗೆದ್ದೆಗಳನ್ನು ನಮಗೆ ಕಾಣಲಿಕ್ಕೆ ಆಗ್ತದೆ. ಪುತ್ತೂರು ಪೇಟೆಯಲ್ಲಿಯೂ ಕೂಡ ನಾನೊಬ್ಬ ಹೋಟೆಲ್ ಉದ್ಯಮಿ. 1979ರಿಂದ ಪ್ರಾರಂಭ ಮಾಡಬೇಕಾದ್ರೆ ನನ್ನ ಹೋಟೆಲ್ನ ಮುಂದೆ ಪೂರ್ತಿ ಗೆದ್ದೆ ಆಗಿತ್ತು. ಈಗ ನನ್ನ ಹಿಂದೆ ನ್ಯೂ ಗಣೇಶ್ ಪ್ರಸಾದ್ ಅಂತ ಒಂದು ಹೋಟ್ಲಿತ್ತು ನಂದು. ಆ ಹೋಟೆಲ್ನ ಮುಂದೆ ಸುಮಾರು ಎಕರೆಗಟ್ಟಲೆ ಗೆದ್ದೆಗಳೇ ಆಗಿತ್ತು. ಅದರ ನಂತರ ನನ್ನ GL ಕಾಂಪ್ಲೆಕ್ಸಲ್ಲಿ ಹೋಟ್ಲು ಪ್ರಾರಂಭ ಮಾಡಬೇಕಾದ್ರೆ ಅದರ ಹಿಂದೆ ಪೂರ್ತಿ ಅದು ಗೆದ್ದೇ ಆಗಿತ್ತು. 3 ಬೆಳೆ ಬೆಳೆಯುವಂಥ ಗೆದ್ದೆಗಳು ಆ ಕಾಲದಲ್ಲಿ. ಈಗ ಅದು ಪೂರ್ತಿ ಕಣ್ಮರೆಯಾಗಿ ಎಲ್ಲವೂ ಪೇಟೆಗಳಾಗಿದೆ. ಅದೇ ರೀತಿ ಗ್ರಾಮಾಂತರದಲ್ಲಿಯೂ ಕೂಡ ಅದು ತೋಟಗಳಾಗಿ ಬೆಳೆದು ನಿಂತಿದೆ ಇವತ್ತು. ಹಾಗೆ ಅಂಥ ಒಂದು ಕಾಲದಲ್ಲಿ ಬಹುಶಃ ಈ ಮಕ್ಕಳಿಗೆ ನಮ್ಮ ಪೂರ್ವಜರು ಯಾವ ರೀತಿಯಲ್ಲಿ ಗೆದ್ದೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗಿದ್ದರು ಹೇಳುವಂಥ ನೆನಪಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಇವರು ಮಾಡಿದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂತ ಕೇಳಿದರೆ ತುಂಬ ಜನ ನೋಡಲಿಕ್ಕೆ ಇರ್ತಾರೆ, ಅವರಿಗೂ ಕೂಡ ಇದು ಒಂದು ಅನುಭವಕ್ಕೆ ಬರ್ತದೆ. ಯಾಕೆಂತ ಕೇಳಿದರೆ ಆ ಗೆದ್ದೆಗೆ ಇಳಿಯುವಂಥದ್ದು, ಆ ಕಾಲ ಆಷಾಢ ಮಾಸದಲ್ಲಿ ಆ ಗೆದ್ದೆ ನಟ್ಟಿ ನಡುವಂಥದ್ದು, ಮತ್ತೊಂದು ಆ ಕಾರ್ಯಕ್ರಮಗಳು ಅದ್ಭುತವಾದಂಥ ಕಾರ್ಯಕ್ರಮಗಳದು. ಹಾಗೆ ಹಿಂದಿನ ಆ ಜೀವನ ಪದ್ಧತಿಗಳು ಹೇಗಿತ್ತು ಅಂತ ಹೇಳುವಂಥದ್ದು ಭಾರಿ ಒಂದು ವಿಶೇಷವಾದಂಥ ಒಂದು ವಿಚಾರ.
ಹಾಗೆ ಅದನ್ನು ನೆನಪಿಸುವಂಥ ಒಂದು ಕೆಲಸ ಇವತ್ತು ನಮ್ಮ ಗೋಕುಲರ ಮುಖಾಂತರ ಪ್ರಗತಿ ಶಾಲೆಯವರು ಮಾಡಿದ್ದಾರೆ. ಬಹುಶಃ ಶಾಲೆಗಳು ಅವಕಾಶ ಸಿಕ್ಕಿದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ವಿರಳವಾಗಿ ಕೆಲವು ಕಡೆ ಆ ನಾಟಿ ನಡುವಂಥದ್ದು, ಗೆದ್ದ ಇದ್ದ ಜಾಗದಲ್ಲಿ ಅದನ್ನು ಮಾಡುವಂಥದ್ದು, ಆ ರೀತಿಯ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಆದರೂ ಎಲ್ಲವೂ ಕೂಡ ಈಗಿನ ಈ ವಾತಾವರಣಕ್ಕೆ, ಯಾಕೆಂತ ಕೇಳಿದರೆ ಇವತ್ತು ಕೃಷಿ ಅಂತ ಹೇಳುವಂಥದ್ದು, ನಮ್ಮ ದೇಶ ಕೂಡ ಕೃಷಿ ಪ್ರಧಾನವಾದಂಥ ದೇಶ. ಹಾಗೆ ಕೃಷಿ ಪ್ರಧಾನವಾದಂಥ ದೇಶದಲ್ಲಿ ಹಿಂದೆ ಒಂದು ಸ್ವಲ್ಪ ಸಮಯ ನಮ್ಮದು ಆ ಕೃಷಿ ಕ್ರಾಂತಿ ಸ್ವಲ್ಪ ಕಮ್ಮಿಯಾಗಿತ್ತು. ಆದರೆ ಈಗ ಯಂತ್ರೋಪಕರಣಗಳ ಮುಖಾಂತರ, ಯಾಕೆಂತ ಕೇಳಿದರೆ ಈಗ ಆ ಮ್ಯಾನ್ ಪವರ್ ಅಂತ ಹೇಳುವಂಥದ್ದು, ಆ ಜನಶಕ್ತಿ ಅಂತ ಹೇಳುವಂಥದ್ದು ಗೆದ್ದೆಗೆ ಇಳಿಯುವಂಥದ್ದು ಕಾಲಘಟ್ಟಗಳೆಲ್ಲ ಕಣ್ಮರೆ ಆಗ್ತಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗೆ ಯಂತ್ರೋಪಕರಣಗಳ ಮುಖಾಂತರ ಈ ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಂಥದ್ದು ಸರ್ಕಾರ ಕೂಡ ಚಿಂತನೆಗಳು ನಡೆಸಿದೆ. ಹಾಗೆ ಈ ಬಾರಿ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿಯೂ ಕೂಡ 6 ಪಟ್ಟು ಹೆಚ್ಚಿಗೆ ದುಡ್ಡನ್ನು ಕೃಷಿ ಕ್ಷೇತ್ರಕ್ಕೆ ಮೀಸಲಾಗಿ ಇಟ್ಟಿದೆ. ಮತ್ತು ಈ ನಮ್ಮ ಸಿರಿಧಾನ್ಯಗಳನ್ನು ಬೆಳೆಸುವಂಥ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಇವತ್ತು ಭಾರತ ಅಂತ ಹೇಳುವಂಥದ್ದು ನಮಗೆಲ್ಲ ಹೆಮ್ಮೆ ತರುವಂಥದ್ದು. ಹಾಗೆ ನಾವು ಎಲ್ಲರೂ ಕೂಡ ಈ ಕೃಷಿ ಕ್ಷೇತ್ರವನ್ನು ಸ್ವಲ್ಪ ಅಧ್ಯಯನ ಮಾಡಲಿಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಹಾಗೆ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನನ್ನು ಕೂಡ ಇಲ್ಲಿಗೆ ಕರೆಸಿದ್ದೀರಿ ಹಳ ನೆನಪನ್ನು ಪುನಃ ನೆನಪಿಸಲಿಕ್ಕೋಸ್ಕರ. ಹಾಗಾಗಿ ನಿಮಗೆಲ್ಲ ನನ್ನ ಹೃದಯಾಳದ ಕೃತಜ್ಞತೆಯನ್ನು ಸಲ್ಲಿಸಿ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಗೋಪಾಲಕೃಷ್ಣ ಹೇರಳೆ ಮಾನ್ಯರೇ, ತಮ್ಮ ಶ್ಲಾಘನೆ ತುಂಬಿದ ಪ್ರೋತ್ಸಾಹದ ಮಾತುಗಳಿಗೆ ಅನಂತ ಧನ್ಯವಾದಗಳು. ಸುಂದರ ಸುಮಂಗಲಿಯ ಹಣೆಯಲ್ಲಿ ಶೋಭಿಸುವ ಬಿಂದಿಯಂತೆ ಸಮಾರಂಭದ ವೇದಿಕೆಯಲ್ಲಿ ಏಕಮಾತ್ರ ಮಹಿಳಾ ಅತಿಥಿಯಾಗಿ ಆಸೀನರಾಗಿರುವ ಬಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಮತಿ ಪರಮೇಶ್ವರಿ BR, ನಿಮ್ಮ ಒಡಲ ಮಾತುಗಳಿಗೆ ಇದೀಗ ವೇದಿಕೆ. ಯಾಕೆಂದರೆ ಅದರಲ್ಲಿರುವ ಔಷಧಿಯ ಗುಣ, ನಾವು ಪ್ರಕೃತಿ ಸೆಗೆ ಹೋಗ್ತೇವೆ, ಮೈಗೆ ಮಣ್ಣು ಉದ್ದಿಕೊಳ್ಳುತ್ತೇವೆ, ಹಾಗೆಲ್ಲ ಮಾಡ್ತೇವೆ. ಇವತ್ತು ಹಾಗಲ್ಲ. ಒಂದು ದಿವಸ ಇಡೀ ಯಾವುದೇ ಶಾಲೆಯ ಒತ್ತಡ ಇಲ್ಲದೆ, ಓದುವುದಾಗಲಿ ಯಾವುದೇ ಇಲ್ಲದೆ ನೀವು ಒಂದು ದಿವಸ ಕೆಸರಿನಲ್ಲಿ ಕಳೆದಿದ್ದೀರಿ. ತುಂಬ ಖುಷಿಯಲ್ಲಿ ಕಳೆದಿರಿ. ಎಲ್ಲರ ಮುಖ ಉತ್ಸಾಹದಿತ್ತು. ಯಾಕೆಂದರೆ ಅವರು ಸರ್ ಹೇಳಿದರು, ಬಳ್ಳಿ ಎಳೆಯುವಾಗ ನಿನ್ನೆ 10,000 ಇತ್ತು ಹೇಳ್ತಾ ಇದ್ರು, ಇವತ್ತು 1,000 ಹೇಳಿದ್ರು. ಆಚೆ ಸೈಡ್ ಹೇಳಿದ್ರೆ 1,000 ಕೊಡ್ತೇನೆ ಹೇಳಿದ್ರು. ನಿನ್ನೆ 10,000 ಕೊಟ್ಟರು ಆ ಸೈಡ್ ಎಳೀಲಿಕ್ಕೆ ಆಗಲಿಲ್ಲ ಅಂತ, ಇವತ್ತು 1,000ಕ್ಕೂ ಎಳೀಲಿಕ್ಕೆ ಆಗಲಿಲ್ಲ. ನಾನು ಫಸ್ಟೇ ಸರಲ್ಲಿ ಹೇಳಿದರೆ, ಈ ಸೈಡ್ ಎಳೀಲಿಕ್ಕೆ ಬರುವುದಿಲ್ಲ ಸರ್. ನಿನ್ನೆ ಎಲ್ಲರೂ ಹಾಗೆ ಈ ಸೈಡ್ ಯಾರು ಹೋಗ್ತಿದ್ರು ಅದು ಟೈ ಆಗಿ ಆಚೆ ಹೋಗಿ ವಿನ್ ಆಗ್ತಿದ್ರು. ಹಾಗೆ ಇವತ್ತು ಕೂಡ ಅದೇ ಆಗಿ ಹೋಯಿತು. ಆದರೂ ಅದೇನಿಲ್ಲದೆ ನೀವು ನಗುಮುಖದಿಂದ ಈ ಸಲ ಕೆಸರಲ್ಲಿ ಆಟ ಆಡಿದ್ದೀರಿ. ತುಂಬ ಖುಷಿಯಾಯಿತು. ನನಗೂ ಕೂಡ ಈ ಪ್ರಗತಿ ಸೆಂಟರ್ನಲ್ಲಿ ನಿಮ್ಮ ಜೊತೆಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಅಭಿನಂದನೆ ಹೇಳ್ತಾ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದ. ಶ್ರೀಮತಿ ಪರಮೇಶ್ವರಿ BR, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಲ್ನಾಡ್, ನಿಮ್ಮ ಪ್ರಶಂಸನೀಯ ಮಾತುಗಳಿಗಾಗಿ ಧನ್ಯವಾದ. ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ದಕ್ಷಿಣ ಕನ್ನಡ ಜಿಲ್ಲೆಯ BJPಯ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಸುದರ್ಶನ್ ಮೂಡಬಿದ್ರೆ ಇವರು. ಇವರ ಸಭಾಧ್ಯಕ್ಷೀಯ ನುಡಿಗಳಿಗಾಗಿ ಇದೀಗ ಮಾತಿನ ಕಟ್ಟೆ. ಸಾನ್ನಿಧ್ಯದಲ್ಲಿ ನಾವು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತಿರುವಂತಹ ಮಹಾಗಣಪತಿಯ ಸನ್ನಿಧಾನಕ್ಕೆ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಪ್ರಗತಿ ಸ್ಟಡಿ ಸೆಂಟರ್ನ ಆಶ್ರಯದಲ್ಲಿ ನಡೀತಿರುವಂತಹ ಕೆಸರಡು ಹೊಸರೆ ಎನ್ನುವಂಥ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಸೇರಿರುವಂತಹ ವಿದ್ಯಾರ್ಥಿಗಳೇ, ಅಧ್ಯಾಪಕ ವೃಂದದವರೇ, ಬಹುಶಃ ಪ್ರಗತಿ ಸ್ಟಡಿ ಸೆಂಟರ್ನವರು ಪ್ರಪ್ರಥಮ ಬಾರಿಗೆ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀರಿ. ಅದಕ್ಕೋಸ್ಕರ ಸ್ಟಡಿ ಸೆಂಟರ್ನ ಎಲ್ಲ ಅಧ್ಯಾಪಕರಿಗೆ ಮತ್ತು ಅದರ ಆಡಳಿತ ವರ್ಗಕ್ಕೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ಪ್ರಕೃತಿಗೆ ಬಹಳ ಹತ್ತಿರವಾಗಿರುವಂಥ ಭಗವಂತ ಯಾರು ಅಂತ ಕೇಳಿದರೆ ಅದು ಮಹಾಗಣಪತಿ. ಈ ತಿಂಗಳಲ್ಲಿ ಮಹಾಗಣಪತಿಯ ಆರಾಧನೆ ಚತುರ್ಥಿಯ ದಿವಸ ಭಾಳ ವಿಶೇಷವಾಗಿ ನಡೀತದೆ. ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ 4 ಗೋಡೆಯ ಮಧ್ಯದಲ್ಲಿದ್ದಂತಹ ಗಣಪತಿಯನ್ನು ಸಾರ್ವಜನಿಕವಾಗಿ ತಂದರು. ಯಾಕೆ ತಂದರು ಅಂತ ಕೇಳಿದರೆ, ಈ ದೇಶ ಪ್ರಕೃತಿಯ ಆರಾಧನೆ ಮಾಡುವಂತಹ ದೇಶ. ಈ ಪ್ರಕೃತಿಯ ಹೆಸರಿನಲ್ಲಿ ಜನರನ್ನು ಒಂದುಗೂಡಿಸಬೇಕು. ಮಹಾಗಣಪತಿಯ ವೇದಿಕೆಯ ಮುಖಾಂತರ ಛಿದ್ರವಾಗಿರುವಂಥ ಹಿಂದೂ ಸಮಾಜವನ್ನು ಒಟ್ಟಿಗೆ ಸೇರಿಸಬೇಕು.
ಆ ಮೂಲಕ ಸ್ವಾತಂತ್ರ್ಯಕ್ಕೆ ಕಿಚ್ಚನ್ನು ಹಚ್ಚಬೇಕು ಎನ್ನುವಂತಹ ದೃಷ್ಟಿಯಿಂದ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಚಾಲನೆ ಕೊಟ್ಟರು. ಯಾಕೆ ಕೊಟ್ಟರು ಅಂತ ಕೇಳಿದರೆ, ಮಹಾಗಣಪತಿಯನ್ನು ಆ ಸಂದರ್ಭದಲ್ಲಿ ಮಣ್ಣಿನ ಮುಖಾಂತರ ಮಹಾಗಣಪತಿ ವಿಗ್ರಹವನ್ನು ತಯಾರಿಸ್ತಾರೆ. ಅದರ ಉದ್ದೇಶ ಏನು ಅಂತ ಕೇಳಿದರೆ, ನಾವೆಲ್ಲ ನಮ್ಮ ಜನನ ಆಗುವಂಥದ್ದು ಈ ಮಣ್ಣಿನಲ್ಲಿ, ನಮ್ಮ ಜೀವನದ ಕೊನೆಯಾಗುವಂಥದ್ದು ಕೂಡ ಈ ಮಣ್ಣಿನಲ್ಲಿ, ನಾವೇನಾದರೂ ಸಂಪಾದನೆ ಮಾಡೋದಿದ್ದರೆ ಈ ಮಣ್ಣಿನಲ್ಲಿ, ಆ ಸಂಪಾದನೆಯನ್ನು ವಿನಿಯೋಗ ಮಾಡುವುದು ಯಾವುದು ಅಂತ ಕೇಳಿದರೆ ಇದೇ ಮಣ್ಣಿನಲ್ಲಿ. ಅದರಿಂದ ನಮ್ಮ ಜೀವನದ ಪ್ರಾರಂಭದಿಂದ ಕೊನೆಯ ತನಕ ಈ ಮಣ್ಣಿನಲ್ಲೇ, ನಮ್ಮ ಈ ಭೂಮಿಯಲ್ಲೇ ನಮ್ಮ ಜೀವನ ಆಗಿರೋದ್ರಿಂದ ನೀನು ಪ್ರಕೃತಿಯನ್ನು ಬಿಟ್ಟು ಜೀವನ ಮಾಡಬಾರ್ದು. ಪ್ರಕೃತಿಯ ಜೊತೆಯಲ್ಲಿ ಜೀವನ ಮಾಡಿದರೆ ಮಾತ್ರ ನಿನ್ನ ಜೀವನ ಯಶಸ್ವಿ ಆಗ್ತದೆ ಎನ್ನುವ ದೃಷ್ಟಿಕೋನದಿಂದ ಬಾಲಗಂಗಾಧರ ತಿಲಕರು ಆ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಇವತ್ತು ಚಾಲನೆ ಕೊಟ್ಟರು. ಇವತ್ತು ಇಡೀ ದೇಶದಲ್ಲಿ ಗಣೇಶೋತ್ಸವ ಒಂದು ರಾಷ್ಟ್ರೀಯ ಹಬ್ಬವಾಗಿ ಇವತ್ತು ಆಚರಣೆಗೊಳ್ತಾ ಇದೆ. ಅದೇ ರೀತಿ ಇವತ್ತು ಮಹಾಗಣಪತಿಯ ಸನ್ನಿಧಾನದಲ್ಲೇ ಮಕ್ಕಳೆಲ್ಲರೂ ಆ ಕೆಸರಿನಲ್ಲಿ, ಮಣ್ಣಿನಲ್ಲಿ ಆಟವಾಡುವಂಥ ಅವಕಾಶ ಇವತ್ತು ಸಿಕ್ಕಿರುವಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ. ಯಾಕಂತ ಕೇಳಿದರೆ, ಗೋಪಾಲನ ಉಲ್ಲೇಖ ಮಾಡಿದ್ರಾಗ ಕೈ ಕೆಸರಾದರೆ ಬಾಯಿ ಮೊಸರು ಅಂತ, ಅದು ಇವತ್ತು ಗಾದೆಯ ಮಾತಾಗಿ ಉಳಿದಿದೆ. ಆದರೆ ಅದರ ಅರ್ಥ ಏನು ಅಂತ ಕೇಳಿದರೆ, ಯಾರು ಈ ಮಣ್ಣನ್ನು ಪ್ರೀತಿ ಮಾಡ್ತಾನೆ, ಯಾರು ಈ ಮಣ್ಣಿನಲ್ಲಿ ಕೃಷಿ ಬದುಕನ್ನು ಮಾಡ್ತಾನೆ, ಆ ವ್ಯಕ್ತಿಗೆ ಯಾವತ್ತೂ ಮಣ್ಣು ಕೈ ಕೊಡುವುದಿಲ್ಲ. ಕೃಷಿಯನ್ನು ನಂಬಿ ಬದುಕಿದವನ ವ್ಯಕ್ತಿತ್ವ ಅದು ಮೇರು ವ್ಯಕ್ತಿಯಾಗಿ ಮಾರ್ಪಾಡಾಗಿದೆ. ಇವತ್ತು ಜಗತ್ತಿನಲ್ಲಿ ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ದೇಶ ಯಾವುದು ಅಂತ ಕೇಳಿದರೆ, ಒಂದು ಪುಟ್ಟ ರಾಷ್ಟ್ರ ಇಸ್ರೇಲ್. ಪುಟ್ಟ ರಾಷ್ಟ್ರ ಅದು. ಆದರೆ ಇಸ್ರೇಲ್ ಇವತ್ತು ಕೃಷಿ ಬದುಕಿನಲ್ಲಿ, ಕೃಷಿಯಲ್ಲಿ ಸಾಧನೆ ಮಾಡಲಿಕ್ಕೆ ಮೂಲ ಪ್ರೇರಣೆ ಯಾವುದು ಅಥವಾ ಮೂಲ ಶಕ್ತಿ ಯಾವುದು ಅಂತ ಕೇಳಿದರೆ, ನಮ್ಮ ದೇಶದ ಋಷಿ ಪರಾಶರ ರಚನೆ ಮಾಡಿದಂಥ ಗ್ರಂಥ. ಇವತ್ತು ಇಸ್ರೇಲ್ ಅನ್ನುವಂಥ ಪುಟ್ಟ ರಾಷ್ಟ್ರ, ನಮ್ಮ ರಾಷ್ಟ್ರದ ಋಷಿಮುನಿ ಪರಾಶರ ರಚಿಸಿದಂಥ ಗ್ರಂಥದ ಆಧಾರದಲ್ಲಿ ಅವರು ಕೃಷಿ ಬದುಕನ್ನು ಕಂಡುಕೊಳ್ತಾ ಇದ್ದಾರೆ. ಆದರೆ ನಾವು ಅದನ್ನು ಮರಿತಾ ಇದ್ದೇವೆ. ತುಂಬ ಜನ ಇವತ್ತು ಬೆಳಗಿನಿಂದ ಸಂಜೆ ತನಕ ನೀರಲ್ಲಿ ಆಟ ಆಡಿದ್ರಿ, ಆ ಕೆಸರನ್ನು ಮೇಗೆ ಹಚ್ಕೊಂಡಿದ್ದೀರಿ. ಬಹುಶಃ ಈಗ ಎಲ್ಲರೂ ಶುಭ್ರವಾಗಿ ಬಂದಿದ್ದೀರಿ. ಆದರೂ ನೀವು ಕೈಯನ್ನು, ನಿಮ್ಮ ಮೈಯನ್ನು ಸ್ವಲ್ಪ ಮೂಗಿನ ಹತ್ತಿರ ತಂದರೆ ನಿಮ್ಮ ಮೈಯಲ್ಲಿರುವಂತಹ ಕಂಪು, ಆ ಮೈಯಲ್ಲಿ ಬರುವಂತಹ ಸುವಾಸನೆ ಬಹುಶಃ ಯಾವುದೇ ಒಂದು ಸಾಬೂನಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ನ್ಯಾಚುರಲ್ ಸುವಾಸನೆ. ಅದಕ್ಕೋಸ್ಕರ ನಮ್ಮ ಹಿರಿಯರು ಹೇಳಿದರು, ಅಣುರೇಣು ತೃಣಾಕಾಷ್ಟದಲ್ಲಿ ಭಗವಂತ ಇದ್ದಾನೆ, ಮಣ್ಣಿನಲ್ಲಿ ಭಗವಂತ ಇದ್ದಾನೆ. ಅದಕ್ಕೋಸ್ಕರ ಈ ಮಣ್ಣನ್ನು ಪ್ರೀತಿಸಬೇಕು, ಮಣ್ಣನ್ನು ಪೂಜಿಸಬೇಕು ಎನ್ನುವ ದೃಷ್ಟಿಕೋನದಿಂದ ಜಗತ್ತಿನಲ್ಲಿ ಈ ಮಣ್ಣನ್ನು, ಈ ಭೂಮಿಯನ್ನು ತಾಯಿ ಎಂದು ಸಂಬೋಧಿಸುವಂಥ ಏಕೈಕ ದೇಶ ಯಾವುದು ಅಂತ ಕೇಳಿದರೆ ಅದು ಭಾರತ ಮಾತ್ರ. ಬೇರೆ ಯಾವುದೇ ದೇಶ ಭೂಮಿಯನ್ನು ತಾಯಿ ಅಂತ ಕರೆಯುವುದಿಲ್ಲ. ಅದಕ್ಕೋಸ್ಕರ ನಮ್ಮ ಹಿರಿಯರು ಈ ರೀತಿಯ ಭಾವನಾತ್ಮಕವಾದಂಥ ಸಂಬಂಧವನ್ನು ಪ್ರಕೃತಿಯ ಜೊತೆಯಲ್ಲಿ, ಈ ಮಣ್ಣಿನಲ್ಲಿ ಅವರು ಐಕ್ಯ ಮಾಡಿದ ಪರಿಣಾಮದಿಂದ, ಅದರ ಆಧಾರದಲ್ಲಿ, ಅವರ ಪ್ರೇರಣೆಯಲ್ಲಿ ನಾವು ಬೆಳೀತಾ ಇದ್ದೇವೆ. ಆದರೆ ಇವತ್ತು ಒಟ್ಟು ಬದಲಾವಣೆಯ ದೃಷ್ಟಿಯಿಂದ ಈ ರೀತಿಯ, ಉದಾಹರಣೆಗೆ ಗೋಪಾಲನ ಉಲ್ಲೇಖ ಮಾಡಿದರು, ಅವರಲ್ಲಿರುವಂಥ ಗದ್ದೆ ಇವತ್ತು ಪಟ್ಟಣವಾಗಿ ಬದಲಾವಣೆಯಾಗಿದೆ. ಅದರಿಂದಾಗಿ ಮೂಲ ನಮ್ಮ ತತ್ವ ಏನಿದೆ, ಮೂಲ ನಮ್ಮ ಅಂಶಗಳೇನಿದೆ, ಅದನ್ನು ಮರೆತು ಬಿಡುವಂಥ ಸಂದರ್ಭದಲ್ಲಿ ಕಳೆದ ಒಂದು 7-10 ವರ್ಷಗಳ ಈ ಒಂದು ಅವಧಿಯಲ್ಲಿ ಗ್ರಾಮದಲ್ಲಿ ಈ ರೀತಿಯ ಕಾರ್ಯಕ್ರಮಗಳಾಗ್ತಾ ಇದೆ. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಅನೇಕ, ನಿಮ್ಮ ಇಲ್ಲಿ ಕಟ್ಟೆ ಫ್ರೆಂಡ್ಸ್ ಇದ್ದ ರೀತಿಯಲ್ಲಿ ಅನೇಕ ಯುವಕ ಯುವತಿಯರ ಸಂಘಟನೆಗಳು ಈ ರೀತಿಯ ಗ್ರಾಮಸ್ಥರನ್ನು ಒಟ್ಟಿಗೆ ಸೇರಿಸಿಕೊಂಡು ವರ್ಷದಲ್ಲಿ ಒಂದು ಬಾರಿ ಆದರೂ ಈ ಕೆಸರನ್ನು ಮೈಗೆ ಹಚ್ಕೊಂಡು ಈ ರೀತಿಯ ಕಾರ್ಯಕ್ರಮದ ಮುಖಾಂತರ ನಮ್ಮ ಕೃಷಿ ಬದುಕನ್ನು ನೆನಪು ಮಾಡುವಂತಹ ಕಾರ್ಯಕ್ರಮ ಇವತ್ತು ಆಯೋಜನೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ನ ನಮ್ಮ ಸ್ಥಾಪಕ ಅಧ್ಯಕ್ಷರು, ಅದರ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಗೋಕುಲ್ನಾಥ್ ಅವರು ಕೂಡ ಮೊನ್ನೆ ಹೇಳಿದರು,
ಈ ರೀತಿ ನಮ್ಮ ಬಲ್ನಾಡಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ವಿದ್ಯಾರ್ಥಿಗಳು ಅಪೇಕ್ಷೆ ಪಡ್ತಾ ಇದ್ದಾರೆ, ನಾವು ಕೂಡ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ, ನಾವು ಆ ಕಾರ್ಯಕ್ರಮದಲ್ಲಿ ನಾವು ಮಾಡುವ ಎನ್ನುವ ದೃಷ್ಟಿಯಿಂದ ಬಹುಶಃ ವಿದ್ಯಾರ್ಥಿಗಳೇ ತಾವು ಸ್ವತಃ ಕಿಸೆಯಿಂದ ದುಡ್ಡನ್ನು ಇದಕ್ಕೆ ಭರಿಸಿಕೊಂಡು ಇವತ್ತು ಮಾಡಿರುವಂಥ ಕಾರ್ಯಕ್ರಮ ಏನಿದೆ ಇದಕ್ಕೆ ನಿಜವಾಗಿ ಕೂಡ ಇವತ್ತು ಅರ್ಥ ಬಂದಿದೆ. ನಿಮ್ಮ ಉತ್ಸಾಹದಿಂದ ನಿಮ್ಮ ಪ್ರೇರಣೆಯಿಂದ ಈ ಕಾರ್ಯಕ್ರಮ ಆಗಿದೆ. ಇದು ಬಹುಶಃ ನಿಮ್ಮ ಮುಂದಿನ ಬದುಕಿಗೆ ಇದೊಂದು ದಾರಿದೀಪ ಖಂಡಿತವಾಗಿ ಕೂಡ ಆಗ್ತದೆ. ಯಾರು ಈ ದೇಶದಲ್ಲಿ ಈ ಮಣ್ಣನ್ನು ಭೂಮಿಯನ್ನು ಪೂಜ್ಯತ ಭಾವನೆಯಿಂದ ಯಾರು ನೋಡ್ತಾರೋ ಅವರು ಖಂಡಿತ ಕೂಡ ಜೀವನದಲ್ಲಿ ಸೋಲು ಬರಲಿಕ್ಕೆ ಅವರಿಗೆ ಸಾಧ್ಯನೇ ಇಲ್ಲ. ನಿಮ್ಮ ಒಂದು ಅರ್ಥದಲ್ಲಿ ವಿದ್ಯಾರ್ಥಿ ದಿಸೆಯಲ್ಲಿ ಸೋಲನ್ನು ನೀವು ಕಂಡವರು, ಆದರೆ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ಮುಂದೆ ಇವತ್ತಿನ ನಿಮ್ಮ ಸೋಲು ನಿಮ್ಮ ಬದುಕಿಗೆ ಅದು ಗೆಲುವಾಗಿ ಖಂಡಿತವಾಗಿ ಕೂಡ ತರ್ತದೆ ಎನ್ನುವ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ BJP ಅಧ್ಯಕ್ಷರಾದಂಥ ಸುದರ್ಶನ್ ಮೂಡಬಿದ್ರೆ, ಮಾನ್ಯರೇ, ಸಭೆಯ ಗುರುತ್ವವನ್ನು ಹೆಚ್ಚಿಸಿದ ನಿಮ್ಮ ಮಾತುಗಳು ಸ್ಮರಣೀಯ. ಶ್ರದ್ಧಾ ಶಿಸ್ತಿನ ಪ್ರತಿರೂಪದಂತೆ ನಿಮ್ಮ ಪ್ರೋತ್ಸಾಹದ ಪ್ರಶಂಸೆಯ ಮಾತುಗಳು ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ತೆರೆಯನ್ನು ಎಳೆದಿದೆ. ಸಭಾಧ್ಯಕ್ಷರೇ, ತಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಬೆಳಗಿನಿಂದ ಇಂದಿನವರೆಗೂ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇವರು ಆಯೋಜಿಸಿದಂತಹ ಕೆಸರ್ಡ್ ಓಸರ್ ಈ ಕಾರ್ಯಕ್ರಮದಲ್ಲಿ ನಡೆದಂತಹ ವಿವಿಧ ಪಂದ್ಯಾಟಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸುವಂತಹ ಹೊತ್ತು. ಬಹುಮಾನಿತರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಮುಖ್ಯ ಶಿಕ್ಷಕಿಯಾದಂತಹ ಪ್ರಮೀಳಾ ಡಿ ಇವರು. ಕೆಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ನಾವೆಲ್ಲರೂ ಕಾತುರದಿಂದ ಕಾಯ್ತಿರುವಂಥ ಕೊನೆಯ ಕ್ಷಣ ಅಂದರೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮದಲ್ಲಿ ನಡೆಯುವ ಹಾಗೆ ಇಲ್ಲಿ ಕೂಡ ಪುರುಷರ ವಿಭಾಗ ಇದರ ಬಹುಮಾನವನ್ನು ಸುದರ್ಶನ್ ಸರ್ ಮೂಡಬಿದ್ರೆ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಜಯ ತಂಡ. ಎಲ್ಲ ಓವರಾಲ್ ಸರ್, ಓವರಾಲ್ ಅಲ್ಲ, ದ್ವಿತೀಯ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಜಯ ತಂಡ ಅಂದರೆ ವಿನೀತ್ ತಂಡ. ಚೆನ್ನಯ್ಯ ತಂಡ ರಿತಿಕ್ ಮತ್ತು ತಂಡದವರು. ವೈಯುಗರ ವಿಭಾಗದಲ್ಲಿ ಆಲ್ವಿನ್ ನೊರೋನಾ ವೈಯಕ್ತಿಕ ಚಾಂಪಿಯನ್ಶಿಪ್. ಹುಡುಗರ ವಿಭಾಗದಲ್ಲಿ ಆಲ್ವಿನ್ ನೊರೋನಾ ಇವರಿಗೆ ಸೇರುತ್ತದೆ. ಧನ್ಯವಾದಗಳು. ಮುಂದೆ ಮಹಿಳೆಯರ ವಿಭಾಗ ದ್ವಿತೀಯ ಸ್ಥಾನವನ್ನು ಸ್ತ್ರೀ ಶಕ್ತಿ ತಂಡದವರು ಪಡೆದುಕೊಂಡಿದ್ದಾರೆ. ಅಂದರೆ ನಮ್ಮ ಕಾಲೇಜ್ ಲೆಕ್ಚರರ್ಸ್ ಟೀಮ್ ಪಡ್ಕೊಂಡಿದ್ದೇವೆ. ಇದನ್ನು ಪರಮೇಶ್ವರಿ ಮೇಡಮ್ ಇವರು ವಹಿಸ್ಕೊಳ್ಬೇಕಾ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ಸ್ಥಾನವನ್ನು ರಾಣಿ ಚೆನ್ನಮ್ಮ ಟೀಮ್ ಅಂದರೆ ಶಿಥಿಲ್ ಮತ್ತಂಡದವರು ವಹಿಸ್ಕೊಂಡಿದ್ದಾರೆ. ಇವರಿಗೆ ಧನ್ಯವಾದಗಳು. ಈ ಬಹುಮಾನ ವಿತರಣೆಯನ್ನು ನಾರಾಯಣ್ ರೈ ಕುಕ್ಕುವಳ್ಳಿ ಸರ್ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ವೈಯಕ್ತಿಕ ಚಾಂಪಿಯನ್ಶಿಪ್ ಹುಡುಗಿಯರ ವಿಭಾಗದಲ್ಲಿ ಶ್ವೇತಾ ಇವರಿಗೆ ಬಂದಿದೆ. ಇದನ್ನು ನಮ್ಮ ಕಟ್ಟೆ ಫ್ರೆಂಡ್ಸ್ನ ಅಧ್ಯಕ್ಷರು ವಹಿಸ್ಕೊಳ್ಬೇಕಾ ಕೇಳ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಮಡಿಕೆ ಒಡೆಯುವ ಸ್ಪರ್ಧೆ ಇದನ್ನು ಕಟ್ಟೆ ಫ್ರೆಂಡ್ಸೇ ಆಯೋಜಿಸಿದ್ದಾರೆ. ಅವರೇ ಈ ಬಹುಮಾನವನ್ನು ನೀಡಬೇಕು. ರೆಸ್ಟನ್ 10ನೇ ತರಗತಿ
ಇವರಿಗೆ ಸಲ್ತದೆ. ಧನ್ಯವಾದಗಳು. ಇಂದಿನ ನಮ್ಮ ಮಧ್ಯಾಹ್ನದ ಭೋಜನದ ವೇಳೆ ನಾವು ಸವಿದಂತಹ ಸವಿಯಾದ ಹೋಳಿಗೆಯನ್ನು ನಮಗೆ ನೀಡಿ ಸಹಕರಿಸಿದವರು ಇಂದಿನ ಅತಿಥಿಗಳಲ್ಲಿ ಒಬ್ಬರಾದಂತಹ ಪರಮೇಶ್ವರಿ BR ಇವರಿಗೆ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ನಾವು ಈಗ ಸಂಜೆ ಸವಿದಂತಹ ಚಹಾ ಮತ್ತು ಫಲಹಾರ ರುಚಿಯಾದಂತಹ ಫಲಹಾರವನ್ನು ನಮಗೆ ನೀಡಿದವರು ಮಾಧವಗೌಡ ಕಾಂತಿಲ ಮತ್ತು ಕಿರಣ್ ಕುಮಾರ್ ರೈ ಇವರಿಬ್ಬರಿಗೂ ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಇದರ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮವನ್ನು ಈ ಸಮಾರಂಭದ ಕೊನೆಯಲ್ಲಿ ನಾವಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿದ್ದುಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಅತಿಥಿಗಳೆಲ್ಲರಿಗೂ ಕೂಡ ಈ ಸಮಾರಂಭವು ಸ್ಮರಣೀಯವಾಗಿರಲಿ ಎಂದು ನೆನಪಿನ ಕಾಣಿಕೆಯನ್ನು ನೀಡುವ ಹೊತ್ತು ಪ್ರಗತಿ ಸ್ಟಡಿ ಸೆಂಟರ್ನ ಸ್ಥಾಪಕರಾದಂತಹ ಗೋಕುಲ್ನಾಥ್ PV ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್, ಬಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಪರಮೇಶ್ವರಿ BR ತಮ್ಮ ಉಪಸ್ಥಿತಿಯು ನಮಗೆ ಸಂತಸವನ್ನು ನೀಡಿದೆ. ಧನ್ಯವಾದಗಳು ತಮಗೆ. ಟೌನ್ ಬ್ಯಾಂಕ್ ಪುತ್ತೂರಿನ ನಿರ್ದೇಶಕರಾದಂತಹ ಕಿರಣ್ ಕುಮಾರ್ ರೈ ತಮ್ಮ ಉಪಸ್ಥಿತಿಯು ಸಭೆಯ ಘನತೆಯನ್ನು ಹೆಚ್ಚಿಸಿದೆ. ತಮಗೆ ಅನಂತ ಧನ್ಯವಾದಗಳು. ಬಲ್ನಾಡು ಕಟ್ಟೆ ಫ್ರೆಂಡ್ಸ್ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರವೀಣ್ ಕುಮಾರ್ ಅವರು ಕೂಡ ನಮ್ಮೊಂದಿಗೆ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನೀಡ್ತಾ ಗೌರವಿಸ್ತಾ ಇದ್ದೇವೆ. ಹಿರಿಯ ಸಾಹಿತಿಗಳಾದಂತಹ ಶ್ರೀಯುತ ನಾರಾಯಣ್ ರೈ ಕುಕ್ಕೋಳ್ಳಿ ಇವರಿಗೂ ಕೂಡ ನಮ್ಮ ಗೌರವದ ನೆನಪಿನ ಕಾಣಿಕೆ. ದಂಡನಾಯಕ ಉಳ್ಳಾಲ್ತಿ ದೈವಸ್ಥಾನ ಬಲ್ನಾಡ್ ಇದರ ಮಾಜಿ ಅಧ್ಯಕ್ಷರಾದಂತಹ ಮಾಧಗೌಡ ಕಾಂತಿಲ ತಮ್ಮ ಉಪಸ್ಥಿತಿಯನ್ನು ಗೌರವಿಸ್ತಾ ತಮಗೆ ನೆನಪಿನ ಕಾಣಿಕೆ. ಅತಿಥಿ ಗಣ್ಯರೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮ ಪ್ರಗತಿ ಸ್ಟಡಿ ಸೆಂಟರ್ ಆಯೋಜಿಸಲ್ಪಟ್ಟ ಈ ಕೆಸರದ ಒಸರಿ ಈ ಕಾರ್ಯಕ್ರಮವನ್ನು ಓಕೆ ಕ್ಷಮಿಸಿ, ನಿಮ್ಮ ಹೆಸರು ಲಿಸ್ಟಲ್ಲಿತ್ತು ಹಾಗೆ ಗೊತ್ತಾಗಲಿಲ್ಲ ನನಗೆ. ಸಭಾಧ್ಯಕ್ಷತೆಯನ್ನು ವಹಿಸಿರುವವರನ್ನು ಮರೆತರೆ ಹೇಗೆ, ಕ್ಷಮಿಸಿ. ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂತಹ ಸುದರ್ಶನ್ ಇವರಿಗೆ ಕೂಡ ಗೌರವದ ನೆನಪಿನ ಕಾಣಿಕೆ. ಅನಂತ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ವೇದಿಕೆಯಲ್ಲಿ ಇದ್ದುಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಎಲ್ಲ ಅತಿಥಿಗಳಿಗೆ ಇದೀಗ ಧನ್ಯವಾದಗಳನ್ನು ಹೇಳುವಂತಹ ಹೊತ್ತು. ಧನ್ಯವಾದಗಳನ್ನು ಸಮರ್ಪಿಸಲು ಬರುತ್ತಿದ್ದಾರೆ ಮುಖ್ಯ ಶಿಕ್ಷಕರಾದಂಥ ಪ್ರಮೀಳಾ ಡಿ ಇವರು. ಪ್ರಗತಿ ಸ್ಟಡಿ ಸೆಂಟರ್ ಪುತ್ತೂರು ಆಯೋಜಿಸಿರುವ ಕೆಸರಡು ಒಸರ್ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರಿಗೂ ಧನ್ಯವಾದ ಸಮರ್ಪಿಸುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವ ಸುದರ್ಶನ್ ಮೂಡಬಿದ್ರೆ ಮಾಜಿ BJP ಅಧ್ಯಕ್ಷರು ದಕ್ಷಿಣ ಕನ್ನಡ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಗೋಪಾಲಕೃಷ್ಣ ಹೇರಳೆ ಮಾಲಕರು ಹೋಟೆಲ್ ಗಣೇಶ್ ಪ್ರಸಾದ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮೇಶ್ವರಿ BR ಅಧ್ಯಕ್ಷರು ಬಲ್ನಾಡು ಗ್ರಾಮ ಪಂಚಾಯತ್ ಇವರಿಗೂ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಾರಾಯಣ್ ರೈ ಕುಕ್ಕುವಳ್ಳಿ ಮಧುಪ್ರಪಂಚ ಪತ್ರಿಕಾ ಪ್ರಧಾನ ಸಂಪಾದಕರು ಪುತ್ತೂರು ತಾಲೂಕು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾದ ಮಾಧವ ಕಾಂತಿಲ ಮಾಜಿ ಅಧ್ಯಕ್ಷರು ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನ ಬಲ್ನಾಡು ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದಂತಹ ಕಿರಣ್ ರೈ ನಿರ್ದೇಶಕರು ಟೌನ್ ಬ್ಯಾಂಕ್ ಪುತ್ತೂರು ಇವರಿಗೂ ಪ್ರಗತಿ ಸ್ಟಡಿ ಸೆಂಟರ್ ವತಿಯಿಂದ ಅನಂತ ಧನ್ಯವಾದಗಳು. ಸದಾ ಕ್ರಿಯಾಶೀಲರಾಗಿದ್ದು ಹೊಸ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ಸಂಸ್ಥೆಯ ಸಂಚಾಲಕರಾದ ಶ್ರೀಯುತ ಗೋಕುಲ್ನಾಥ್ PV ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆಡಳಿತ ಸಮಿತಿ ಹಾಗೂ
ಕಟ್ಟೆ ಫ್ರೆಂಡ್ಸ್ ಪದಾಧಿಕಾರಿಗಳು ಸದಸ್ಯರು ಇವರಿಗೂ ಅನಂತ ಅನಂತ ಧನ್ಯವಾದಗಳು. ಮುತ್ತಪ್ಪಗೌಡ ಕಾಂತಿಲ ಕೆಸರು ಗದ್ದೆಯ ಕಾರ್ಯಕ್ರಮಕ್ಕೆ ಅವಕಾಶ ನೀಡಿರುವ ಮುತ್ತಪ್ಪಗೌಡ ಕಾಂತಿಲ ಇವರಿಗೂ ನಮ್ಮ ಪ್ರಗತಿ ಸಂಸ್ಥೆಯ ವತಿಯಿಂದ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸುಂದರ ದೃಶ್ಯಗಳನ್ನು ಸೆರೆಹಿಡಿದು ಛಾಯಾಗ್ರಾಹಕರಿಗೂ ಮಾಧ್ಯಮ ಮಿತ್ರರಿಗೂ ಧ್ವನಿವರ್ಧಕ ತಂಡದವರಿಗೂ ಅನಂತ ಅನಂತ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಕೊನೆಯದಾಗಿ ಉತ್ಸಾಹದಿಂದ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಉಪನ್ಯಾಸಕ ವೃಂದದವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಜೈ ಹಿಂದ್. ಧನ್ಯವಾದಗಳನ್ನು ಸಮರ್ಪಿಸಿದ ಮುಖ್ಯ ಶಿಕ್ಷಕಿ. ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಧ್ವನಿಯನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿದಂತಹ ನಿರೂಪಕಿಯಾದ ವಿಂದ್ಯಾ ರೈ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಧನ್ಯವಾದಗಳು. ಅವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಕ್ಷಮಿಸಿ. ಬೆಳಗಿಂದ ಮಕ್ಕಳೇ ನೀವೆಲ್ಲ ಬಂದಿದ್ದೀರಾ. ನೀವು ಬರುವ ಮೊದಲು ಇಲ್ಲಿ ಗದ್ದೆ ರೆಡಿಯಾಗಿದೆ, ಎಲ್ಲ ವ್ಯವಸ್ಥೆಗಳು ಆಗಿದೆ. ನಿನ್ನೆ ಅವರು ಆಯೋಜನೆ ಮಾಡಿದ್ದಾರೆ. ಆದರೆ ನಿಮಗೆ ಬೇಕಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟ್ ಮಾಡಿ ನಿಮಗೆ ಅದನ್ನು ಏನು ಬರೀ ಡೈರೆಕ್ಟಾಗಿ ಆಟ ಆಡುವ ಹಾಗೆ ಮಾಡಿ ಕೊಟ್ಟಂಥ ಒಂದು ಸಂಸ್ಥೆ ಅಂತೇಳಿದರೆ ಕಟ್ಟೆ ಫ್ರೆಂಡ್ಸು ಅಲ್ವಾ. ಅವರನ್ನು ನಾವು ಇಲ್ಲಿ ಸ್ಮರಿಸಲೇಬೇಕಾದದ್ದು ನನ್ನ ಕರ್ತವ್ಯ. ಅವರು ನಿಮಗೆ ಬೆನ್ನೆಲುಬಾಗಿ ಎಲ್ಲ ಕಡೆ ಇದ್ದಾರೆ, ಕೂತಿದ್ದಾರೆ. ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಬಂದ ಅವರ ಊರಿಗೆ ಬಂದ ಮಕ್ಕಳಿಗೆ ಏನೇ ಒಂದು ಅನಾಹುತ ಆಗಬಾರ್ದು. ಆ ಕಡೆ ಕೆರೆ ಇದೆ, ಎಲ್ಲ ನನ್ನ ಹತ್ರ ಹೇಳ್ತಾಯಿದ್ರು. ಆ ಕಡೆಯೂ ಅವರ ಜನ ಇದ್ದರು, ಈ ಕಡೆಯೂ ಇದ್ದರು, ಎಲ್ಲವನ್ನು ಗಮನಿಸ್ತಾಯಿದ್ರು. ಊಟದ ವ್ಯವಸ್ಥೆ ಎಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಸಂಜೆಯ ತಿಂಡಿಯ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಟ್ಟ ಈ ಫ್ರೆಂಡ್ಸ್ ಈ ಬಳಗಕ್ಕೆ ನನ್ನ ಹೃತ್ಪೂರ್ವಕವಾದ ಕಟ್ಟೆ ಬಳಗಕ್ಕೆ ನನ್ನ ಈ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಸಾಧನೆಗೆ ಮುಕ್ತಾಯವಿಲ್ಲ. ಈ ಸಮಾರೋಪವೇ ನವ ಚಟುವಟಿಕೆಗಳಿಗೆ ಪುಟ ತೆರೆ. ಕ್ರೀಡೆಗಳಿಗೆ ವಿದಾಯವಿಲ್ಲ, ಕ್ರಿಯಾಶೀಲತೆಗೆ ಹೊಸ ಶುಭಾರಂಭ. ಈ ಹೊಸ ಆರಂಭ ಬದುಕಿನ ನವ ಬುನಾದಿಗೆ ಅಡಿಪಾಯವಾಗಿರಲೆಂದು ಆಶಿಸುತ್ತಾ ಬಟ್ಟಿ ವಿನಾಯಕ ದೇವರು ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲೆಂದು ಕೋರುತ್ತಾ ಸಮಾರೋಪ ಸಮಾರಂಭಕ್ಕೆ ತೆರೆ ಎಳೆಯುತ್ತಾ ಇದ್ದೇವೆ. ಜೈ ಕನ್ನಡ.